भावाभिभूतो मुदा वन्दे रूपसनातनो प्रभुजुगो श्रीजीवगोपालको वन्दे रूपसनातनो प्रभुजुगो श्रीजीवगोपालको देवी चललिते हे नंदा सुनपुतः श्री गोवर्धन कल्पपादपतले कालिंदी वन्ने पुतः घोषन्ताविति सर्वतो ब्रजपुरे खेदैर्महाव्यूहलो वन्दे रूपसनातनो रघुजुगो श्रीजीवगोपालको वन्दे रूपसनातनो रघुजुगो श्रीजीवगोपालको वन्दे रूपसनातनो रघुजुगो श्रीजीवगोपालको वन्दे रूपसनातनो रघुजुगो श्रीजीवगोपालको ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಎಲ್ರಿಗೂ ಮತ್ತೊಮ್ಮೆ ಪ್ರಣಾಮ. ಎಲ್ರಿಗೂ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಸೊ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಪ್ರಭುಜಿ. ಚೆನ್ನಾಗಿದ್ದೀವಿ ಪ್ರಭುಜಿ. ಹರೇ ಕೃಷ್ಣ. ಕೃಷ್ಣನ ಕೃಪೆ. ಧನ್ಯವಾದಗಳು. ಕೃಷ್ಣ ನೋಡ್ಕೋತಾನೆ. ಹೌದೌದು, ಧನ್ಯವಾದಗಳು. ಸೊ ಎಲ್ರಿಗೂ ಮತ್ತೊಮ್ಮೆ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಸೊ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ತಸ್ಮೈ ಶ್ರೀ ಗುರವೇ ನಮಃ. ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನೇ ಸ್ವಾಮಿನೇ ನಮಸ್ತೆ. ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯ ಪಾಶ್ಚಾತ್ಯ ದೇಶ. ಜಯ ಓ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಸ್ವಾಮಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಸೊ ನಿಮ್ದು ಎಲ್ಲ ಈಗ ಪ್ಲಾಟ್ಫಾರ್ಮ್. ಇವತ್ತಿನ ಪ್ರಾರ್ಥನೆ, ಫ್ಯೂಚರ್ ಟೀಚರ್ಸ್, ನೀವೆಲ್ಲ ಪ್ರೀಚರ್ಸ್ ಆಗಬಹುದು. ಅದರಿಂದ ದಯವಿಟ್ಟು ನಮ್ದು ಫಸ್ಟ್ ಸ್ಟಾರ್ಟ್ ಆಗೋದು ಪ್ರಾರ್ಥನೆಯಿಂದ. ಯಾರಾದ್ರೂ ಪ್ರಾರ್ಥನೆಯನ್ನ ಮಾಡಿ ಇವತ್ತಿನ ಕ್ಲಾಸಿಗೆ. ಹೇಳ ಪ್ರಭುಜಿ ಪ್ರಾರ್ಥನೆ. ಹಾ ಮಾಡಿ, ಹೇಳಿ. ಓಂ ಅಜ್ಞಾನಂದ ತಿಮಿರಾಂಧಸ್ಯ ಜ್ಞಾನಾಂಜಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತ ಯೇನ ಭೂತಲೆ ಸ್ವಯಂ ರೂಪಃ ಗತಾ ಮಹ್ಯಂ ದಹದಾತಿ ಸ್ವಾಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸ ಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ
वृषभानुसुते देवी प्रणमाम्यहं हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। श्रीकृष्ण चैतन्य प्रभु नित्यानंद श्री अद्वैत गदाधार श्रीवासादि गौरभक्तवृंद। हरे कृष्ण 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 हरे 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 राम राम हरे हरे राम 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 हरे हरे हरे। हरे हरे कृष्ण हरे कृष्ण 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 हरे 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 राम 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 हरे 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 हरे। हरे हरे कृष्ण 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 हरे 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 राम हरे हरे ರಾಮ राम ರಾಮ राम ರಾಮ राम ಹರೇ 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 ಕೃಷ್ಣ ಎಲ್ರಿಗೂ ಮತ್ತೊಮ್ಮೆ ಹರೇ ಕೃಷ್ಣ ಸ್ವಾಗತ. ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಾವು ಹರೇ ಕೃಷ್ಣ ಹಾಗೆ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ, ಸೊ ಈಗ ವೃಂದಾವನದ 6 ಗೋಸ್ವಾಮಿಗಳಿಗೆ ನಮ್ಮ ಪ್ರಣಾಮಗಳನ್ನ ಸಲ್ಲಿಸ್ತಾ ಕಾರಣ. ಯಾರು ನೆಕ್ಸ್ಟ್? ಮತ್ತೆ ಯಾರು ಮಾಡ್ತೀರಾ? ನಾನ್ ಮಾಡ್ಲಾ ಪ್ರಭುಜಿ? ಯಾರಾದ್ರೂ ಇದ್ದಾರಾ ಮಾಡೋರು? ಮಾಡಿ ಮಾತಾಜಿ. ಯಾರು ರಿಪೀಟ್ ಬಂದಿಲ್ಲ. ಆಗ್ತವೆ, ಮೊನ್ನೆ ಮಾಡಿದ್ದೇವೆ. ಹರೇ ಕೃಷ್ಣ. ಹೌದಾ? ಮತ್ತೆ ಇರ್ಲಿ ಬಿಡಿ, ನೆಕ್ಸ್ಟ್ ಮತ್ತೆ ಯಾರಾದ್ರೂ ಜಂಪ್ ಮಾಡಿದ್ರೆ ಮಾಡ್ಕೊಡೋಣ, ಮಾಡಿ, ತೊಂದ್ರೆ ಇಲ್ಲ. ನಾನಾ ಕಮಲಾ ಎಸ್ ಭಟ್ ಅಂತೆ, 1 ಸೆಕೆಂಡ್. ಹಾ, ಓಕೆ ಓಕೆ, ಹೇಳಿ ಪ್ರಭುಜಿ. ಮಾಡ್ತಾರಂತೆ, ಅವ್ರಿಗೆ ಹ್ಯಾಂಡ್ ರೇಸ್ ಮಾಡಿದ್ದಾರೆ. ಮಾತಾಡಿ, ಮಾಡಿ ಓದಿದ್ರೆ ಅಡ್ಡಿ ಇಲ್ಲ, ನೆಕ್ಸ್ಟ್ ಓದ್ತಿದ್ದೆ ಅಡ್ಡಿ ಇಲ್ಲ. ಇಲ್ಲ, ಅವ್ರು ಮಾಡಿದ್ರು, ಬೇರೆ ಯಾರಾದ್ರೂ ಈಗ ಮಾಡ್ಲಿ ಅಂತ ಕಾಯ್ತಾ ಇದ್ರು ಅವರು. ಎಲ್ಲರಿಗೂ ಚಾನ್ಸ್ ಕೊಡ್ಬೇಕಲ್ಲ, ಹೇಳಿ. ಹರೇ ಕೃಷ್ಣ ಮಾತಾಜಿ. ಜಯಂತಿ ಶ್ರೀಧರ್. ಧನ್ಯವಾದ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಮಿತಕಾರಿಣೌ ತ್ರಿಭುವನೆ ಮಾನ್ಯಾ ಶರಣ್ಯಾಕರೌ ರಾಧಾ ಕೃಷ್ಣ ಪದಾರವಿಂದ ಭಜನಾನಂದೇನ ಮುಕ್ತಾಲಿಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀಜೀವ ಗೋಪಾಲಕೌ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ, ಅರ್ಥ ಓದಿ ಮಾತಾಜಿ. ಓದ್ಬೋದಾ? 6 ಗೋಸ್ವಾಮಿಗಳಾದ ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರೂಪ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ದೇವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ ನನ್ನ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸಿ, ನಾವೆಲ್ಲರೂ ಇವರೆಲ್ಲರೂ ಎಲ್ಲಾ ಮಾನವ ಜೀವಿಗಳ ಅನುಕೂಲಕ್ಕಾಗಿ, ಶಾಶ್ವತ ಧರ್ಮಕ್ಕಾಗಿ ತತ್ವಗಳನ್ನು ಸ್ಥಾಪಿಸುವ ಉದ್ದೇಶದಿಂದ ಎಲ್ಲ ಅಪೌರುಷೇಯ ಧಾರ್ಮಿಕ ಗ್ರಂಥಗಳನ್ನು ವಿಮರ್ಶಕದ ದೃಷ್ಟಿಯಿಂದ ಅಧ್ಯಯನ ಮಾಡುವುದರಲ್ಲಿ ನಿಪುಣರು. ಹೀಗಾಗಿ ತ್ರಿಲೋಕದಲ್ಲಿ ಅವರು ಗೌರವಾನ್ವಿತರು. ಗೋಪಿ ಮನೋಭಾವದಲ್ಲಿ ಮತ್ತು ರಾಧಾ ಮತ್ತು ಕೃಷ್ಣರ ಅಲೌಕಿಕ ಪ್ರೀತಿಯ ಸೇವೆಯಲ್ಲಿ ತೊಡಗಿರುವ ಗೋಸ್ವಾಮಿಗಳಲ್ಲಿ ಆಶ್ರಯ ಪಡೆಯುವುದು ಯೋಗ್ಯ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ನಾವು ನಿನ್ನೆ ಅಧ್ಯಾಯ 5ರಲ್ಲಿ ಏನನ್ನ ನೋಡಿದ್ವಿ? ಅಧ್ಯಾಯ 5 ಏನಿತ್ತು? ಯಾವುದರ ಕುರಿತಾಗಿತ್ತು? ಹರೇ ಕೃಷ್ಣ. ಭಕ್ತಿ ಸೇವೆಯ ಬಗ್ಗೆ ಇತ್ತು ಪ್ರಭುಜಿ. ಭಕ್ತಿ ಸೇವೆ ಸಲ್ಲಿಸುವ ವಿಧಾನ. ಭಕ್ತಿ ಸೇವೆಯ ಪವಿತ್ರತೆ, ಭಕ್ತಿ ಸೇವೆ ಸಲ್ಲಿಸುವ ವಿಧಾನ 6ನೇದು. ನಿನ್ನೆ ನಾವು ಮಾಡಿರೋದು 5ನೇದು ಅಲ್ವಾ? ಸೊ ನಿನ್ನೆ ನಾವು ತಿಳ್ಕೊಂಡಿರುವಂತಹದ್ದು ಭಕ್ತಿ ಸೇವೆ ಪವಿತ್ರತೆ. ಮತ್ತೆ ನಿಜವಾಗಿ ಏನಂದ್ರೆ, ನಮ್ಗೆ ಯಾವಾಗ ಐಹಿಕ ಕಾಮ್ಯಕರ್ಮಗಳ ಬಗ್ಗೆ ಲೌಕಿಕ ಒಲವು ಮತ್ತೆ ನಮ್ಮಲ್ಲಿ ಈ ಮೋಕ್ಷದ ಪ್ರಜ್ಞೆ ಇರುವವರೆಗೆ, ಅಥವಾ ಮೋಕ್ಷದ ಅಪೇಕ್ಷೆ ಇರುವವರೆಗೆ ನಾವು ಭಕ್ತಿ ಸೇವೆಯ ನೆಲೆಯನ್ನ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ನಾವು ಹೀಗೆ ಹಲವಾರು ಉದಾಹರಣೆಗಳಿಂದ ಅರ್ಥ ಮಾಡ್ಕೊಳ್ತಾ ಬಂದಿರುವಂತಹದ್ದು. ಸೊ ವ್ಯಕ್ತಿಯು ತನ್ನ ಸ್ಥಿತಿಯಲ್ಲಿ ಸ್ಥಿರತೆಯನ್ನು ತಾಳಿರುವುದನ್ನು ಗುಣವೆಂದು ಗುಣವೆಂದು ಘೋಷಿಸಲಾಗಿದೆ. ತನ್ನ ಸ್ಥಿತಿಯಿಂದ
ವಿಚಲನೆಗೊಂಡಿರುವುದನ್ನು ದೋಷವೆಂದು ಪರಿಗಣಿಸಲಾಗಿದೆ. ಹೀಗೆ ಇವೆರಡನ್ನು ಸ್ಪಷ್ಟವಾಗಿ ನಿಶ್ಚಯಿಸಲಾಗಿದೆ. ಇದು ಒಂದು ಉದಾಹರಣೆ. ಹೇಗೆ ಯಾರು ಸ್ಥಿರತೆಯನ್ನು ಹೊಂದಿರ್ತಾರೆ ಭಕ್ತಿ ಸೇವೆಯನ್ನ ಮಾಡುವುದಕ್ಕೋಸ್ಕರ, ಮತ್ತೆ ಯಾರು ಒಂದು ಲೌಕಿಕವಾಗಿ ಯಾವುದೇ ರೀತಿಯಾದಂತಹ ಒಂದು ಆಕರ್ಷಣೆಯನ್ನ ಹೊಂದಿರೋದಿಲ್ಲ ಅನ್ನುವಂಥದ್ದನ್ನ ನಿನ್ನೆ ಹಲವಾರು ಉದಾಹರಣೆಗಳಿಂದ ನೋಡ್ಕೊಂಡ್ವಿ. ಹಾಗೆ ಇಲ್ಲಿ ಕರ್ಮ ಮತ್ತೆ ಜ್ಞಾನಕ್ಕಿಂತನೂ ಭಕ್ತಿ ಅತ್ಯಂತ ಮುಖ್ಯವಾದದ್ದು ಅನ್ನೋದನ್ನ ಭಗವದ್ಗೀತೆಯಲ್ಲಿಯೂ ಭಗವಂತ ಹೇಳಿದ್ದಾನೆ. ಆದ್ರಿಂದ ಕರ್ಮ ಜ್ಞಾನ ಮಾರ್ಗಗಳು ಒಂದು ತೃಣ ಮಾತ್ರವು, ಅಂದ್ರೆ ಭಕ್ತಿ ಇದರಲ್ಲಿ ತೃಣ ಮಾತ್ರವನ್ನು ಒಳಗೊಂಡಿಲ್ಲ ಭಕ್ತಿ ಸೇವೆಯಲ್ಲಿ ಅನ್ನೋದನ್ನ ಇಲ್ಲಿ ಅವ್ರು ಹೇಳ್ತಾರೆ. ನಾವಿವತ್ತು ಮತ್ತೆ ಹೇಳಿದಾಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಭಕ್ತಿ ಸೇವೆಯನ್ನ ಸಲ್ಲಿಸುವ ವಿಧಾನ ಅಂದ್ರೆ ನಿಮ್ಗೆಲ್ಲ ಏನ್ ಅನ್ಸತ್ತೆ, ಏನ್ ಇರಬಹುದು ಈ ಅಧ್ಯಾಯದಲ್ಲಿ? ಪುಸ್ತಕ ಇರೋರು ಹೇಳೋದ್ ಬೇಡ, ಬುಕ್ ಇರುವವರು ಭಕ್ತಿ ರಸಾಮೃತ ಸಿಂಧು, ಉಳಿದವರು ಯಾರಾದ್ರೂ ಇವತ್ತಿನ ಅಧ್ಯಾಯದಲ್ಲಿ ಏನಿರಬಹುದು ಭಕ್ತಿ ಸೇವೆಯನ್ನ ಸಲ್ಲಿಸುವ ವಿಧಾನ ಅಂತ ಹೇಳುತ್ತೆ. ಅಂದ್ರೆ ಎನಿ ಗೆಸ್ ಯಾಕೆ ಈ ಲೆಸನ್ ಇದೆ? ಹೇಳುವ ವಿಧಾನ ಇರಬಹುದು. ಭಕ್ತಿ ಹೇಗೆ ಮಾಡಬೇಕು ಅಲ್ವಾ? ಭಕ್ತಿಯ ಹಲವು ಹಂತಗಳಲ್ಲಿ ನಾವೇನೇನ ಮಾಡಬಹುದು ಅನ್ನುವಂತಹದ್ದು. ಮತ್ತೆ ಯಾರಾದ್ರೂ ನಾವ್ ಯಾವ ತರ ಕಲಿಬೇಕು, ಕಲ್ತ ಆಮೇಲೆ ಯಾವ ತರ ಮಾಡ್ಬೇಕು ಭಕ್ತಿ ಅನ್ನೋದು ತೋರಿಸುತ್ತಾರೆ. ಫಸ್ಟ್ ಕಲಿಯೋದು ಇಂಪಾರ್ಟೆಂಟ್. ಆಮೇಲೆ ಭಕ್ತಿ ಸೇವೆಯನ್ನ, ಈಗ ಭಕ್ತಿ ಸೇವೆ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಭಕ್ತಿ ಸೇವೆ ಅರ್ಹತೆ ಯಾರು ಭಕ್ತಿ ಸೇವೆಯನ್ನ ಸ್ವೀಕಾರ ಮಾಡಬಹುದು ಆಯ್ತು, ಅದೆಲ್ಲ ಆಯ್ತು. ಈಗ ಮತ್ತೆ ಒಂದು ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಭಕ್ತಿ ಸೇವೆಯನ್ನ ಶುರು ಮಾಡ್ಕೊಂಡಿದೀವಿ. ಆದ್ರೆ ಏನೆಲ್ಲ ಮಾಡಬಹುದು ನಾವು ಅದರಲ್ಲಿ ಅಂತ ನಾವು ನೋಡ್ಲಿಕ್ಕೆ ಇಲ್ಲಿ ರೂಪ ಗೋಸ್ವಾಮಿ ಅವರು ಅವರದೇ ಆದ ಸನಾತನ ಗೋಸ್ವಾಮಿ ಅವರ ಅಣ್ಣ, ಆಕ್ಚುಲಿ ಅವರ ಗುರುಗಳು ಆಗಿರ್ಬೇಕು ಆಧ್ಯಾತ್ಮಿಕದಲ್ಲಿ ಅವರಿಗೆ, ಕೃಷ್ಣ ಪ್ರಜ್ಞೆಯಲ್ಲಿ. ಆದ್ರೆ ಅವರು ಇಡೀ 6 ಗೋಸ್ವಾಮಿಗಳಿಗೆ ರೂಪ ಗೋಸ್ವಾಮಿಯವರು ಲೀಡರ್, ಅಂದ್ರೆ ಮುಖ್ಯವಾದಂತಹ ಗುರು. ಯಾಕೆ ಅಂದ್ರೆ ರೂಪ ಗೋಸ್ವಾಮಿ ಅವರಿಗೆ 10 ದಿನಗಳ ಕಾಲ ಮೊದಲು ಭೇಟಿಯಾಗಿದ್ದು ಯಾರು ಚೈತನ್ಯ ಮಹಾಪ್ರಭುಗಳು ಅವರನ್ನ 10 ದಿನಗಳ ಕಾಲ ಅವರಿಗೆ ಉಪದೇಶವನ್ನ ಮಾಡಿರೋದ್ರಿಂದ ರೂಪ ಗೋಸ್ವಾಮಿಯವರು ನಾವೀಗ 6 ಗೋಸ್ವಾಮಿಗಳು, ವೃಂದಾವನದ 6 ಗೋಸ್ವಾಮಿಗಳು ಯಾರ್ಯಾರು ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿ ಬರ್ತೀವಲ್ಲ, ಅವರಲ್ಲಿ ಈ ರೂಪ ಗೋಸ್ವಾಮಿಯವರು, ಇವರು ಅಣ್ಣ ಸನಾತನ ಗೋಸ್ವಾಮಿ ಅನ್ನುವಂಥವ್ರು. ಸೊ ಅವರು ಆಕ್ಚುಲಿ ಇವರ ಗುರುಗಳಾಗ್ಬೇಕು. ಆದ್ರೆ ಚೈತನ್ಯ ಮಹಾಪ್ರಭುಗಳ ಡೈರೆಕ್ಟ್ ಉಪದೇಶ ಇವರಿಗಿರೋದ್ರಿಂದ ರೂಪ ಗೋಸ್ವಾಮಿಯವರಿಗೆ ಅವರು ಲೀಡರ್ ಆಗ್ತಾರೆ. ಸೊ ಅದರಿಂದ ಅವರು ಅಣ್ಣ ಒಂದು ಹರಿಭಕ್ತಿ ವಿಲಾಸ ಅನ್ನುವಂತಹ ಒಂದು ಗ್ರಂಥವನ್ನ ಬರೆದಿರ್ತಾರೆ. ಆ ಗ್ರಂಥದಲ್ಲಿ ವೈಷ್ಣವರಾದವರು ಯಾರು ಹರಿಭಕ್ತಿಯಲ್ಲಿ ಇರುವವರು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಅವರು ಪ್ರಸ್ತಾಪಿಸ್ತಾರೆ. ಸೊ ಅದರ ಮೇಲೆ ಆಧಾರವಾಗಿಟ್ಕೊಂಡು ರೂಪ ಗೋಸ್ವಾಮಿಯವರು ಈ ಒಂದು ಅಧ್ಯಾಯದಲ್ಲಿ ಅದರ ಬಗ್ಗೆ ತಿಳಿಸ್ತಾರೆ. ಹಲವಾರು ಸ್ಟೆಪ್ಸ್ ಏನೇನ್ ತಗೋಬೇಕು ನಾವು ಅನ್ನುವಂಥದ್ದು, ಯಾವ ರೀತಿಯಾಗಿ ನಾವು ಇರಬೇಕು ಅನ್ನುವಂಥದ್ದಕ್ಕೆ. ಸೊ ಭಕ್ತನಾದವನು ಭಕ್ತಿ ಸೇವೆಯನ್ನು ಸಲ್ಲಿಸುವಾಗ ಏನೇನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳುವಂತದ್ದು ಏನಂದ್ರೆ, ಇಲ್ಲಿ ಮೂಲತತ್ವ ಅಂದ್ರೆ ವಿವರಗಳಿಗೆ ಅವರು ಕೈ ಹಾಕುವುದಿಲ್ಲ ಅಂತ. ಉದಾಹರಣೆಗೆ ಆಧ್ಯಾತ್ಮಿಕ ಗುರು ಒಬ್ಬನನ್ನು ಅಂಗೀಕರಿಸಬೇಕು, ಒಬ್ಬ ಗುರುವನ್ನ ನಾವು ಸ್ವೀಕಾರ ಮಾಡಬೇಕು ಅನ್ನುವಂತಹದ್ದು. ಯಾಕೆಂದ್ರೆ ಗುರುವೇ ಭಗವಂತನೇ ಗುರುವಿನ ಮುಖಾಂತರ ನಮಗೆ ಏನ್ ಆಜ್ಞೆ ಕೊಡಬೇಕು ಅದನ್ನ ಕೊಡ್ತಾನೆ. ಆದ್ರಿಂದ ಆಧ್ಯಾತ್ಮಿಕವಾಗಿ ನಾವು ಮುನ್ನಡೆಯಲಿಕ್ಕೆ ಒಂದು ಗುರುವಿನ ಆಶ್ರಯ ಮುಖ್ಯವಾದದ್ದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಗುರುವಿನ ಆಶ್ರಯ ಅದಕ್ಕಾಗಿಯೇ ನಾವು ಇಲ್ಲಿ ಇಸ್ಕಾನ್ ನಲ್ಲಿ ನೀವು ಇನ್ ಕೇಸ್ ಇಸ್ಕಾನ್ ನ ದೀಕ್ಷೆಯನ್ನು ತಗೊಂಡ್ರೆ ಹರಿನಾಮ ಇನಿಷಿಯೇಷನ್ ಒಂದು, ಆಮೇಲೆ ಪ್ರಭುಪಾದ ಆಶ್ರಯ ಅಂತ ನಿಮಗೆ ಆ ಲೆವೆಲ್ಗೆ ನೀವು ಹೋಗ್ಬಹುದು. ಪ್ರಭುಪಾದರ ಆಶ್ರಯದ ಲೆವೆಲ್ಗೆ ಹೋಗ್ಬೋದು ನಾವೆಲ್ಲ. ಸೊ ಆತರ ಒಂದು ಗುರುವಿನ ಆಶ್ರಯದಲ್ಲಿ ಇದ್ದೋ, ಆ ಗುರುವಿನ ಮಾರ್ಗದರ್ಶನದಲ್ಲಿ ಆ ಗುರು ಏನ್ ನಮಗೆ ಹೇಳ್ತಾನೆ ಅದನ್ನೇ ಒಂದು ಕಟ್ಟಪ್ಪಣೆಯ ತರ ನಾವು ಪಾಲಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಸೊ ಇಲ್ಲಿ
ಒಬ್ಬ ವ್ಯಕ್ತಿಯು ತನ್ನ ಗುರುಗಳ ಉಪದೇಶ ವಾಕ್ಯಗಳನ್ನು ಪಾಲಿಸುತ್ತಿದ್ದು ಆ ಉಪದೇಶವು ಇನ್ನೊಬ್ಬ ಗುರುಗಳ ಉಪದೇಶಗಳಿಗೆ ಭಿನ್ನ ಎಂದಿದ್ದರೆ ಇದನ್ನು ವಿವರವಾದ ಮಾಹಿತಿಯನ್ನು ಹೇಳ್ತಾರೆ. ಈಗ ನಮಗೆ ಹಲವಾರು ಗುರುಗಳಿದ್ದಾರೆ, ನಮ್ಮ ದೇಶದಲ್ಲಂತೂ ಗುರುಗಳಿಗೆ ಏನು ಕಡಿಮೆ ಇಲ್ಲ ಅಲ್ವಾ? ಮತ್ತೆ ಪರಂಪರೆಯಿಂದ ಬಂದಿರುವಂತಹ ಗುರುಗಳಿಗೂ ಕಡಿಮೆ ಇಲ್ಲ. ಪರಂಪರೆ ಏವಂ ಪರಂಪರಾ ಪ್ರಾಪ್ತ, ನಮಗೆ ಗುರು ಯಾರು ಇರ್ಬೇಕು? ಒಬ್ರು ಗುರು ಪರಂಪರೆಯಿಂದ ಬಂದಿರುವಂತಹ ಆ ಪರಂಪರೆಗೆ, ಯಾವ ಪರಂಪರೆಗೆ? ಗುರು ಶಿಷ್ಯ ಪರಂಪರೆಯಿಂದ ಬಂದಿರುವವರಿಗೆ. ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರಬೇಕು ಅಲ್ವಾ? ಗುರು ಶಿಷ್ಯ ಪರಂಪರೆಯಿಂದ ಯಾಕೆ ಬರ್ಬೇಕು ಅವರು? ಗುರು ಮುಖೇನ ಶಿಷ್ಯರಿಗೆ ಸರಿಯಾದ ಮಾರ್ಗದರ್ಶನ ಯಥಾವತ್ತಾಗಿ ಬಂದಿರ್ತದೆ. ಯಾಕೆ? ಹೌದು, ಗುರು ಯಾಕೆ, ಎಲ್ಲಿಂದ ಬಂದಿರತ್ತದು ಯಥಾವತ್ತಾಗಿ? ಅವರು ಅಧಿಕೃತರಾಗಿರ್ತಾರೆ ಭಗವಂತನಿಂದ ಗುರುಗಳಿಗೆ, ಗುರುಗಳಿಂದ ಮತ್ತೆ ಅವ್ರಿಗೆ ಪರಂಪರೆಯಿಂದ ಬಂದಿರೋದ್ರಿಂದ ಅವ್ರಿಗೆ. ಹೌದು, ಆ ಪರಂಪರೆ ಅನ್ನೋದು ಸ್ಟಾರ್ಟ್ ಆಗಿರೋದೇ ಭಗವಂತನಿಂದ, ಅದು ಮುಖ್ಯ. ಅದರ ಮೂಲ, ಆ ಪರಂಪರೆಯ ಮೂಲ. ಆದ್ರಿಂದ ಭಗವಂತ ಹೇಳೋದು, ಆ ಗುರುಗಳು ಹೇಳೋದು ಏನು ವ್ಯತ್ಯಾಸವಿರೋದಿಲ್ಲ. ಯಾಕಂದ್ರೆ ಆ ಗುರುಗಳಾದವರು ಶ್ರುತಿ, ಸ್ಮೃತಿ, ಹೀಗೆ ಅದರ ಮೇಲಿಂದ ತಾವು ತಮ್ಮ ಗುರುಗಳಿಂದ ಕೇಳಿರುವಂತಹದ್ದು, ತಾವು ಓದಿರುವಂತಹದ್ದು ಶ್ರುತಿ, ಮತ್ತೆ ಈ ಇದರಿಂದ ಶಾಸ್ತ್ರಗಳಿಂದ ಆಧಾರದ ಮೇಲೆ ಆ ಗುರುಗಳು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಅದರಿಂದ ಒಬ್ಬ ಗುರುಗಳು ಹೇಳಿರುವುದು ಇನ್ನೊಂದು ಗುರುಗಳಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ಸಹಿತ ಅದನ್ನ ನಾವು ಸ್ವೀಕಾರ ಮಾಡಬೇಕು. ಯಾಕೆ ಅಂದ್ರೆ ಅದರಲ್ಲಿ ಯಾವುದೋ ಒಂದು ರೀತಿಯಾದಂತ ವಿವರಣೆ ಇರಬಹುದು, ಜಾಸ್ತಿ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಇರತ್ತೆ. ರೂಪ ಗೋಸ್ವಾಮಿ ಅವರು, ಪ್ರಭುಪಾದರು ಮತ್ತೆ ಹೇಳುವಂತಹದ್ದು. ಅದರಿಂದ ನಾವೀಗ ಅಂದ್ರೆ ಗೋಸ್ವಾಮಿ ಅವರು ಸಾದರ ಪಡಿಸುವ ಮೂಲ ತತ್ವಗಳು ಏನಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಯಾರಾದ್ರೂ ಒಬ್ರು ಓದಿ, ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರೋದು ಒಬ್ರು 2 ಪಾಯಿಂಟ್ ಓದಿ, ಮತ್ತೆ ಯಾರಾದ್ರೂ ಮತ್ತೆ 2 ಪಾಯಿಂಟ್ ಓದಿ. ಓದಿ, ಮಾತಾಡಿ. 2 ಪಾಯಿಂಟ್ ಓದಿ ಸಾಕು. 2 ಭಕ್ತಿ ಸೇವೆಯ ವಿಧಾನ. 1, ಸದ್ಗುರುಗಳೊಬ್ಬರ ಪಾದ ಕಮಲಗಳ ಆಶ್ರಯವನ್ನು ಪಡೆಯಬೇಕು. 2, ಗುರುಗಳೊಬ್ಬರಿಂದ ದೀಕ್ಷೆ ಪಡೆದು ಭಕ್ತಿ ಸೇವೆಯನ್ನು ಹೇಗೆ ಸಲ್ಲಿಸಬೇಕೆಂಬುದರ ಬಗ್ಗೆ ಅವರಿಂದ ತಿಳಿದುಕೊಳ್ಳಬೇಕು. ಹರೇ ಕೃಷ್ಣ. ಸೊ 1, ನಾವು ಫಸ್ಟ್ ಸದ್ಗುರುಗಳೊಬ್ಬರ ಪಾದ ಕಮಲಗಳ ಆಶ್ರಯವನ್ನ ಪಡೆಯಬೇಕು. ಗುರುಗಳಿಗೆ ನಾವು ಶರಣಾಗತರಾಗ, ಪಾದ ಕಮಲಗಳ ಆಶ್ರಯ ಅಂದ್ರೆ ನಾವು ಗುರುಗಳಿಗೆ ಶರಣಾಗತರಾಗಬೇಕು. ಆಗ್ಲೇ ನಮಗೆ ಮಾರ್ಗದರ್ಶನ ಆಗೋದು. ಅಲ್ಲಿ ತನಕ ಅದು ಮಾರ್ಗದರ್ಶನ ಆಗೋದಿಲ್ಲ. ಅದರಿಂದ ಭಕ್ತಿ ಸೇವೆಯಲ್ಲಿ ಹೋಗ್ಲಿಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರುವುದೇನೋ? ಗುರುಗಳ ಆಶ್ರಯ, ಗುರುಗಳ ಆಶ್ರಯ, ಗುರುಗಳೊಬ್ಬರ ಪಾದ ಕಮಲಗಳ ಆಶ್ರಯ, ಪಾದ ಕಮಲ, ಗುರುಗಳ ಆಶ್ರಯ. ನಾವು ಗುರುಗಳ ಆಶ್ರಯ. ಆಮೇಲೆ ಆ ಗುರುಗಳ ಆಶ್ರಯವನ್ನ ಹೇಗೆ ಪಡೆಯುವುದು? ನಾವು ಗುರುಗಳ ಹತ್ರ ದೀಕ್ಷೆ ಪಡೆಯುವ ಮುಖಾಂತರ ನಾವು ದೀಕ್ಷೆಯನ್ನ ಪಡೆಯಬೇಕು. ದೀಕ್ಷೆ ಪಡೆಯುವುದು ಅಂದ್ರೆ ಅವರು ನಮಗೆ ಒಂದು ರೀತಿಯಾಗಿ ನೀನು ಈ ರೀತಿಯಾಗಿ ಮಾಡಬಹುದು ಅನ್ನುವಂತ ಒಂದು ಅಪ್ಪಣೆಯನ್ನ ನಮಗೆ ಕೊಡ್ತಾರೆ. ಓಕೆ, ನೀನು ನನ್ನ ಆಶ್ರಯದಲ್ಲೇ ಬಂದಿದ್ದೀಯಾ, ಅದರಿಂದ ನಾನು ನಿನಗೆ ಆ ಒಂದು ಲೈಸೆನ್ಸ್ ಅನ್ನು ಕೊಡ್ತೇನೆ. ಈಗ ನೀನು ನನ್ನ ಮಾರ್ಗದರ್ಶನದಲ್ಲಿ ಹೋಗ್ಲಿಕ್ಕೆ ಮುಂದೆ ಅನ್ನುವಂತಹದ್ದು. ಅದು ಅಫಿಷಿಯಲ್ ಆಗಿ ನಾವು ಆ ಗುರುಗಳ ಪಡೆದು ಅವರ ಅಣತಿಯ ಮೇರೆಗೆ ನಾವು ಭಕ್ತಿ ಸೇವೆಯನ್ನ ಮಾಡ್ಕೊಂಡು ಹೋಗ್ತೇವೆ. ಎರಡು, ಆ ಕಡೆ ಗುರುಗಳು ನಮ್ಮನ್ನ ಶಿಷ್ಯರಾಗಿ ಸ್ವೀಕಾರ ಮಾಡುವುದು. ಓಕೆ, ನೆಕ್ಸ್ಟ್ 3, 4 ಇನ್ನೊಬ್ರು ಯಾರಾದ್ರೂ ಓದಿ. ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಗುರುವಿನ ಆಜ್ಞೆಯನ್ನು ಪಾಲಿಸಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ಉತ್ತಮ ಆಚಾರ್ಯರ ಹೆಜ್ಜೆಗಳನ್ನನುಸರಿಸಿ ನಡೆಯಬೇಕು. ಓಕೆ, ಮತ್ತೆ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಗುರುವಿನ ಆಜ್ಞೆಯನ್ನ ಪಾಲಿಸಬೇಕು. ಈಗ ಗುರುವಿನ ಆಜ್ಞೆಯನ್ನ ಯಾವುದೇ ಒಂದು ರೀತಿಯಾದ ಇದಕ್ಕೆ ಏನಂತ ನಾವ್ ಹೇಳ್ತೇವೆ, ಏನೋ ಮಾಡ್ಬೇಕು, ಅಯ್ಯೋ ನಾನ್ ಮಾಡ್ಬೇಕಲ್ಲ, ಅವ್ರು ಹೇಳಿದಾರಲ್ಲ ಅನ್ನುವಂತ ಒಂದು ಪ್ರೆಷರ್ ಇರಬಾರ್ದು. ಕಾಟ ಪೂರ್ವಕವಾಗಿ ಅವ್ರು ಹೇಳಿದ ಪ್ರತಿಯೊಂದು ಇದಕ್ಕೂನು ಅಂತಹದೇ ರೀತಿಯಾದಂತಹ ಒಂದು ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು ಅನ್ನುವಂಥದ್ದು. ಹಾಗೆ 4ರಲ್ಲಿ ಹೇಳ್ತಾರೆ,
ಗುರುಗಳ ಮಾರ್ಗದರ್ಶನದಲ್ಲಿ ಉದ್ದಾಮ ಆಚಾರ್ಯರ ಅಂದ್ರೆ ಬೋಧಕರ ಹೆಜ್ಜೆಗಳನ್ನು ಅನುಸರಿಸಿ ನಡೆಯಬೇಕು. ಅಂದ್ರೆ ನಾಲ್ಕನೇ ಪಾಯಿಂಟ್ ಯಾರಾದ್ರೂ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಗುರುಗಳ ಮಾರ್ಗದರ್ಶನದಲ್ಲಿ ಉದ್ದಾಮ ಆಚಾರ್ಯರು ಅಂದ್ರೆ ಬೋಧಕರ ಹೆಜ್ಜೆಗಳನ್ನು ಅನುಸರಿಸಿ ನಡೆಯಬೇಕು ಅಂತ. ಹಾಗಂದ್ರೆ ಅಂದ್ರೆ ನಮ್ದೇ ರೀತಿಯಲ್ಲಿ ನಾವು ಭಕ್ತಿ ಸೇವೆ ಮಾಡ್ತಾ ಇರ್ತೀವಿ. ಆದ್ರೆ ಗುರುಗಳು ಅವಾಗವಾಗ ಅವ್ರಿಗೆ ತಿಳಿಸಿ ನಾನ್ ಮಾಡ್ತಾ ಇರೋ ಸರಿನಾ ತಪ್ಪು ಅಂತ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಬೇಕು. ಹರೇ ಕೃಷ್ಣ. ಕಟ್ ಆಗ್ತಾ ಉಂಟು. ಗುರುಗಳ ಹರೇ ಕೃಷ್ಣ ಪ್ರಭುಜಿ, ಕೇಳ್ತಾ ಇಲ್ಲ. ಅಂದ್ರೆ ಗುರುಗಳ ಕೆಳಗಡೆ ಹರೇ ಕೃಷ್ಣ ಗುರುಜಿ, ಕೇಳಲ್ಲ ಗುರುಜಿ, ಬ್ರೇಕ್ ಆಗುತ್ತೆ. ವಾಯ್ಸ್ ಬ್ರೇಕ್ ಆಗ್ತದೆ ಪ್ರಭುಜಿ. ಬ್ರೇಕ್ ಆಗ್ತಾ ಇದೆಯಾ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಹೋ ಹರೇ ಕೃಷ್ಣ. ಒನ್ ಸೆಕೆಂಡ್. ಇವಾಗ್ಲೂ ಆಗ್ತಾ ಇದೆಯಾ? ಈಗ ಇಲ್ಲ ಪ್ರಭುಜಿ. ಇವಾಗ ಆಗ್ತಾ ಇಲ್ವಾ? ಓಕೆ. ಹರೇ ಕೃಷ್ಣ. ಓಕೆ, ಅಂದ್ರೆ ಗುರುಗಳ ಮಾರ್ಗದರ್ಶನದಲ್ಲಿ ಉದ್ದಾಮ ಆಚಾರ್ಯರು ಅಂದ್ರೆ ಯಾರು ಅವರ ಕೆಳಗಡೆ ಸೀನಿಯರ್ ಆಚಾರ್ಯರು ಬೋಧನೆ ಮಾಡ್ತಾ ಇರುವಂತವ್ರು. ಈಗ ಪ್ರಭುಪಾದರ ಕೆಳಗಡೆ ಬಹಳ ಜನ ಸೀನಿಯರ್ ಆಚಾರ್ಯರುಗಳನ್ನ ಅನುಸರಿಸಿ ನಡೆಯಬೇಕು. ಯಾಕಂದ್ರೆ ಅವರು ಗುರುಗಳಿಂದ ಇನಿಷಿಯೇಷನ್ ಅಂದ್ರೆ ಅವರು ದೀಕ್ಷೆಯನ್ನು ತೆಗೆದುಕೊಂಡು ಅವರ ಹೆಜ್ಜೆ ಗುರುತು ಅವರು ನಡೀತಾ ಇರ್ತಾರೆ. ನಾವು ಒಂದ್ ಸೆಕೆಂಡ್ ಹರೇ ಕೃಷ್ಣ, ಕ್ಷಮೆ ಇರ್ಲಿ, ಗೆಸ್ಟ್ ಬಂದಿದ್ದಾರಂತೆ. ಓಕೆ, ಸೊ ಇಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಉದ್ದಾಮ ಆಚಾರ್ಯರು ಅಂದ್ರೆ ಹಾಗೆ. ಸೊ ನಾವು ಅವರು ಗುರುಗಳ ಹೆಜ್ಜೆಯಲ್ಲಿ ಹೆಜ್ಜೆಗಳನ್ನು ಅನುಸರಿಸಿ ನಾವು ನಡೆಯುವುದರಿಂದ ನಾವು ಇವರ ಹೆಜ್ಜೆಯನ್ನ ತೋರಿಸ್ಬೇಕು. ಈಗ ಅಂದ್ರೆ ಪ್ರಭುಪಾದರು ಫಿಸಿಕಲಿ ನಮ್ಮ ನಡುವೆ ಇಲ್ಲ, ಆದ್ರೆ ಪ್ರಭುಪಾದರ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ನಡೆಯುವಂತ ಹಲವಾರು ಉದ್ದಾಮ ಆಚಾರ್ಯರಿದ್ದಾರೆ ಅನ್ನುವಂಥದ್ದು. ಮತ್ತೆ ಅವ್ರ ಜೊತೆ ಪ್ರಭುಪಾದರ ಪುಸ್ತಕಗಳು, ಅವ್ರು ಹೇಳ್ತಾ ಇದ್ದಾರೆ, ನಾನ್ ನಿಮ್ ಜೊತೆ ಇರ್ಲಿದ್ರು ನನ್ನ ಪುಸ್ತಕಗಳಲ್ಲಿ ನಾನು ಇರ್ತೇನೆ ಅನ್ನುವಂಥದ್ದು ಪ್ರಭುಪಾದರು ಹೇಳಿದಾರಂತೆ. ಸೊ ಅದರಿಂದ ಪ್ರಭುಪಾದರ ಪುಸ್ತಕಗಳನ್ನ ನಾವು ಹೆಚ್ಚು ಓದುವುದರಿಂದ ಅರ್ಥ ಮಾಡಿಕೊಳ್ಳುವಂತಹದ್ದು. ಸೊ ಕೃಷ್ಣ 5, 6 ನೆಕ್ಸ್ಟ್ ಯಾರಾದ್ರು? ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಲು ಸಾಧಿಸುವುದು ಹೇಗೆಂದು ಗುರುಗಳಿಂದ ಕೇಳಿ ತಿಳಿದುಕೊಳ್ಳಬೇಕು. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ತೃಪ್ತಾರ್ಥವಾಗಿ ಪ್ರಾಪಂಚಿಕವಾದ ಏನನ್ನಾದರೂ ತೊರೆಯಲು ವ್ಯಕ್ತಿಯು ಸಿದ್ಧನಾಗಿರಬೇಕು. ಹರೇ ಕೃಷ್ಣ ಪ್ರಭು. ಪ್ರಭುಜಿ ಕೇಳಿಸ್ಲಿಲ್ವಾ? ಹರೇ ಕೃಷ್ಣ. ಅಲ್ಲಿ ಮಿಡ್ಲಲ್ಲಿ ಪ್ರಾಪಂಚಿಕವಾದ ಏನನ್ನಾದ್ರೂ ತೊರೆಯಲು ಸ್ವಲ್ಪ ವಾಯ್ಸ್ ಇದಾಯ್ತು, ಸಪ್ರೆಸ್ ಆಯ್ತು. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ತೃಪ್ತಾರ್ಥವಾಗಿ ಪ್ರಾಪಂಚಿಕವಾದ ಏನನ್ನಾದರೂ ತೊರೆಯಲು ವ್ಯಕ್ತಿಯು ಸಿದ್ಧನಾಗಿರಬೇಕು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆ ಸಾಧಿಸುವುದು ಹೇಗೆಂದು ಗುರುಗಳಿಂದ ಕೇಳಿ ತಿಳಿದುಕೊಳ್ಳ ಅಲ್ವಾ? ಇದು ಸಹಜ. ಗುರುಗಳು ಅವರ ಹತ್ರ ನಾವು ಕೇಳಿ ತಿಳ್ಕೊಳ್ಬೇಕು. ನಮಗೆ ಏನೇ ಅಡೆತಡೆಗಳಿದ್ರು ಅದನ್ನ ನಾವು ಕೇಳಿ ತಿಳಿದುಕೊಳ್ಬೇಕು, ಅದನ್ನ ನಿವಾರಿಸಿಕೊಳ್ಳಬೇಕು. ರಾಜೇಶ್ವರಿ ಮಾಲೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಏನಾದ್ರು ಹೇಳ್ಬೇಕಾ ಮಾತಾಜಿ? ಓದ್ತೀರಾ? ಓದಿ ನೆಕ್ಸ್ಟ್ ಓದಿ. ಓಕೆ ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ತೀನಿ ಇರಿ ಮಾಡ್ತೀನಿ. ಆಗಿಲ್ಲ ಇನ್ನು. ನಾನು ಇಲ್ಲಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ತೃಪ್ತ್ಯರ್ಥವಾಗಿ ಪ್ರಾಪಂಚಿಕವಾದ ಏನನ್ನಾದರೂ ತೊರೆಯಲು ವ್ಯಕ್ತಿಯು ಸಿದ್ಧನಾಗಿರಬೇಕು ಅನ್ನೋದಕ್ಕೆ ಏನು ಅರ್ಥ ಮಾಡ್ಕೊಳ್ತೀವಿ ನಾವಿಲ್ಲಿ? ಹರೇ ಕೃಷ್ಣ.
ನಿಯಂತ್ರಕ ಸೇವೆ. ತತ್ವಗಳ ಪಾಲನೆ ಪ್ರಭುಜಿ, ನಿಯಂತ್ರಕ ತತ್ವಗಳ ಪಾಲನೆ ಅಲ್ಲಿ ನಾವು ಕಾಫಿ ಟೀ ಆತರ ಎಲ್ಲ ಬಿಡೋದು ಅದಾಗತ್ತಾ? ಕರೆಕ್ಟ್. ಬರೀ ನೀವು ಕಾಫಿ ಟೀನೇ ಬಹಳ ಈಸಿ ಕೆಲಸ ಕಾಫಿ ಟೀ ಬಿಡೋದು. ಕಾಫಿ ಟೀ ಬಿಡೋದು ತುಂಬಾ ಈಸಿ, ತುಂಬಾ ನಾವು ಬಹಳ ಆರಾಮಾಗಿ ಬಿಟ್ಬಿಡ್ಬೋದು. ಆದ್ರೆ ಅಲ್ಲಿ ಅಲ್ಲ, ಬಹಳ ಬೇರೆ ಇನ್ನೂ ಇದೆ. ಇರ್ಬೋದು. ಹೌದು. ಕಾಫಿ ಟೀ ಬಹಳ ಕಷ್ಟ ಗುರುಗಳೇ ಬಿಡೋದು. ಕಾಫಿ ಟೀನೇ ಕಷ್ಟ. ಅಯ್ಯೋ, ಹೌದಾ? ಓಕೆ. ಯಾರನ್ ಬೇಕಾದ್ರೂ ಬಿಟ್ಬಿಡ್ಬೋದು, ಕಾಫಿ ಟೀ ಬಿಡಕ್ಕಾಗಲ್ಲ. ಅದೊಂದೇ ಬಹಳ ಕಷ್ಟದ ಕೆಲಸ. ಹೌದಾ? ಅಯ್ಯಯ್ಯೋ, ನಾನು ಕಾಫಿ ಟೀ ಬಿಡ್ಬೋದು ಈಸಿಯಾಗಿ. ನಾವು ಇಲ್ಲಿ ದೊಡ್ಡದಿದೆ ಪ್ರಭುಜಿ, ದೊಡ್ಡದೆಲ್ಲ ಇದೆ ಈಸಿಯಾಗಿ ನಮ್ಮ ಇಲ್ಲಿ ಈಗ. ತ್ಯಕ್ತ ಜೀವಿತ ಅಂತ ಕರೆಕ್ಟ್. ಅಥವಾ ಕೃಷ್ಣನಿಗೆ ಹೇಳ್ತಾರೆ ಅವನು ತ್ಯಾಗ ಅನ್ನುವಂತಹದ್ದು. ಇದು ಬರೀ ಕಾಫಿ ಟೀ ಅಲ್ಲ, ತ್ಯಾಗ ಅನ್ನುವಂತಹದ್ದು. ಚೈಲ್ಡಿಶ್ ಆನ್ಸರ್ ಆಯ್ತು. ಅಲ್ಲ, ತೊಂದ್ರೆ ಇಲ್ಲ. ಅದು ನೋಡಿ, ನಾವು ಈ ಕಾಫಿ ಟೀಗೆನೆ ಇಲ್ಲ ತಮಾಷೆಗೆ ಹೇಳಿರೋದು ಗೊತ್ತು ಮಾತಾಜಿ, ಅದಕ್ಕೆ ಏನ್ ಹೇಳ್ತಾ ಇಲ್ಲ. ಯಾಕೆಂದ್ರೆ ನಾವು ಕಾಫಿ ಟೀನೇ ಕಷ್ಟ ಅಂತ ಕೂತ್ಕೊಂಡ್ಬಿಟ್ರೆ ನಾವು ಮುಂದೆ ಕೃಷ್ಣ ಪರಮಾತ್ಮ ಅವನ ಬಗ್ಗೆ ನಾವು ಕೇಳ್ತಾ ಹೋದ್ರೆ ತಿಳಿದವರು ಅಥವಾ ಗ್ರಂಥಗಳಿಂದ ಅರ್ಥ ಆಗತ್ತೆ. ಕೃಷ್ಣ ಪರಮಾತ್ಮ ಒಂದ್ ಕಡೆಯಿಂದ ಅವನು ಹೊರಟು ಬಿಟ್ರೆ ಮತ್ತೆ ಅಲ್ಲಿಗೆ ವಾಪಸ್ ಬರೋದಿಲ್ಲ ಅಂತೆ. ಅವನು ಮಾತೆ ಯಶೋದೆಯ ವಾತ್ಸಲ್ಯವನ್ನ ತ್ಯಜಿಸಿ, ರಾಧೆಯ ಪ್ರೇಮವನ್ನ ತ್ಯಜಿಸಿ ಅವನು ತನ್ನ ಕರ್ತವ್ಯಕ್ಕೋಸ್ಕರ ಮುಂದೆ ಹೋದವನು. ಅರ್ಜುನಿಗೂ ಸಹಿತ ಅದನ್ನೇ ಹೇಳ್ತಾನೆ ಅವನು, ತ್ಯಕ್ತ ಜೀವಿತ ಅನ್ನುವಂತಹದ್ದು. ತ್ಯಕ್ತ ಜೀವಿತ ಇದರಲ್ಲಿ ಬರುವಂತಹದ್ದು ಭಗವದ್ಗೀತೆಯಲ್ಲಿ ಒಂದು ಕಾರಣ. ಪಾಂಡವರು ಅಥವಾ ಕೃಷ್ಣ ಆ ಮಹಾಭಾರತ ಯುದ್ಧವನ್ನ ಗೆಲ್ಲಲಿಕ್ಕೆ ಅನ್ನುವಂಥದ್ದನ್ನ ನೀವು ನೋಡಿರ್ಬೋದು. 9 ಕಾರಣಗಳಲ್ಲಿ ಅದು ಒಂದು ಕಾರಣವನ್ನ ನಾವು, ಯಾಕೆಂದ್ರೆ ತ್ಯಜಿಸುವುದಕ್ಕೆ ಹೆಸರಾದವರು. ಈ ತ್ಯಜಿಸುವುದು ಅನ್ನುವುದೇ ಇದು. ನಾವು ಇಲ್ಲಿ ಅಂದ್ರೆ ಏನನ್ನಾದ್ರೂ ಕೃಷ್ಣನ ತೃಪ್ತ್ಯರ್ಥವಾಗಿ ಭಗವಂತನಿಗೆ ಅಂತ ನಾವು ತ್ಯಜಿಸ್ಲಿಕ್ಕೆ ರೆಡಿ ಇರಬೇಕು. ಭಗವಂತನಿಗೋಸ್ಕರ ನಾವು ಏನನ್ನಾದ್ರೂ ತ್ಯಜಿಸ್ಲಿಕ್ಕೆ ರೆಡಿ ಇರಬೇಕು. ಅದು ನಾವು ವಸ್ತುಗಳನ್ನಾದ್ರೂ ತ್ಯಜಿಸಬಹುದು, ಆದ್ರೆ ನಮ್ಮ ಜೀವನದಲ್ಲಿರುವಂತಹ ಇನ್ನೊಬ್ಬ ವ್ಯಕ್ತಿಯನ್ನ ತ್ಯಜಿಸ್ಲಿಕ್ಕೆ ಕಷ್ಟ ಆಗತ್ತೆ ಅಲ್ವಾ, ಬಿಟ್ಟು ಹೋಗೋದಕ್ಕೆ. ಆದ್ರೆ ಕೃಷ್ಣ ಅದನ್ನು ತೋರಿಸಿದಾನೆ. ಕರ್ತವ್ಯ ಪಥದಲ್ಲಿ ಅಥವಾ ಭಕ್ತಿಗೋಸ್ಕರ ನಾವು ಅದನ್ನ ಬಿಟ್ಟು ಹೋಗ್ಬಹುದು ಅನ್ನುವಂಥದ್ದು. ಆ ರೀತಿಯಾದ ಒಂದು ಪರಿಸ್ಥಿತಿ ಬಂದರೆ ಭಗವಂತನ ತೃಪ್ತ್ಯರ್ಥವಾಗಿ ನಾವು ಬಿಡ್ಲಿಕ್ಕೆ ಸಿದ್ಧರಾಗಿರ್ಬೇಕು ಅನ್ನುವಂಥದ್ದು. ನಾವು ಯಾವುದಕ್ಕೂ ಐಹಿಕ ಬಂಧನದಲ್ಲಿ ಅದಕ್ಕೆ ಅಂಟುಕೊಂಡಿರಬಾರ್ದು ಅನ್ನುವಂಥದ್ದಿದೆ ತೋರಿಸುವಂತಹದ್ದು. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಓದಿ. ಬಂದಾಗ್ಲಿಂದ ಸ್ವಲ್ಪ ಬಿಡ್ತಾ ಇದೀವಿ ಎಲ್ಲ, ಸ್ವಲ್ಪ ಒಂದೇ ಸರಿ ಹೋಗ್ತಾ ಇಲ್ಲ, ನಿಧಾನಕ್ಕೆ ಬಿಡ್ತಾ ಇದೀವಿ. ಹೌದೌದು. ನಾವು ಇದರಲ್ಲಿ ಏನೋ ಉಪದೇಶಾಮೃತದಲ್ಲಿ ನೋಡಿದ್ದೇವೆ. ಅವ್ರು ಏನ್ ಹೇಳ್ತಾರೆ, ಬಾಯಿ, ಉದರ, ಜನನಾಂಗ ಅದನ್ನ ನಾವು ಕಂಟ್ರೋಲ್ ಇಟ್ಕೋಬೇಕು ಅನ್ನುವಂತಹದ್ದು. ಈ ಬಾಯಿಯ ರುಚಿಯು ನಿಮ್ಗೆ ಗೊತ್ತು, ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಅಲ್ವಾ ಏನಾದ್ರೂ. ಸೊ ಬಹಳ ಇದೆ ಹಾಗೆ. ನೀವ್ ಹೇಳ್ದಾಗೆ ಅವರು ಕಾಫಿ ಟೀ ಉದಾಹರಣೆಯನ್ನ ಕೊಟ್ರು. ಸೊ ಇದು ನಾವು ಅದನ್ನ ತುಂಬಾ ಕಂಟ್ರೋಲ್ ಇಟ್ಕೋಬೇಕು ಅನ್ನುವಂಥದ್ದನ್ನ ಉಪದೇಶಾಮೃತದಲ್ಲಿ ರೂಪ ಗೋಸ್ವಾಮಿ ಅವರು ಹೇಳಿರುವಂತಹದ್ದು. ಓಕೆ, ನಾವು ನೋಡೋಣ, ನೆಕ್ಸ್ಟ್ 2 ಪಾಯಿಂಟ್ಸ್ ನೋಡೋಣ. ದ್ವಾರಕ ಅಥವಾ ವೃಂದಾವನಗಳಂತಹ ಪವಿತ್ರ ಕ್ಷೇತ್ರಗಳಲ್ಲಿ ವಾಸ ಮಾಡಬೇಕು. ಅಗತ್ಯವಿದ್ದಷ್ಟು ಮಾತ್ರ ಸ್ವೀಕರಿಸಬೇಕು ಮತ್ತು ಐಹಿಕ ಪ್ರಪಂಚದ ವ್ಯವಹಾರವು ಕನಿಷ್ಠ ಮಟ್ಟದಲ್ಲಿರಬೇಕು. ಏಕಾದಶಿ ದಿನ ಉಪವಾಸ ಇರಬೇಕು. ಅಲ್ಲ, ದ್ವಾರಕ ಮತ್ತು ವೃಂದಾವನಗಳಂತಹ ಪವಿತ್ರ ಕ್ಷೇತ್ರದಲ್ಲಿ ವಾಸ ಮಾಡಬೇಕು ಅನ್ನುವಂಥದ್ದು. ಸೊ ದ್ವಾರಕ ಮತ್ತೆ ವೃಂದಾವನದಲ್ಲಿ ವಾಸ ಮಾಡುವವರು ಹೇಗೆ ಅರ್ಥ ಮುಂದೆ ಹೇಳ್ತಾರೆ ಅವರು 2ನೆಯ ಹಂತದ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ. ಸೊ ಇಲ್ಲಿ ಅಂದ್ರೆ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಇವರು ಸಹಿತ ವೃಂದಾವನಕ್ಕೆ ಹೋಗ್ತಾರೆ. ಪ್ರಭುಪಾದರು ಸಹಿತ ಅವರ ಮಕ್ಕಳೆಲ್ಲ ದೊಡ್ಡಾದ್ಮೇಲೆ ಆಲ್ಮೋಸ್ಟ್ 29 ವರ್ಷ ಅವರು ತಮ್ಮ ವೈವಾಹಿಕ ಕುಟುಂಬ ಜೀವನದಲ್ಲಿ ಇರ್ತಾರೆ. ಅದರ ನಂತರ ಅವರು ಸನ್ಯಾಸ ಸ್ವೀಕಾರ ಮಾಡಿ ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳ ಹತ್ರ, ಆಮೇಲೆ ಅವರು ವೃಂದಾವನಕ್ಕೆ ಹೋಗಿ 9 ವರ್ಷ ವೃಂದಾವನದಲ್ಲಿ ಇರ್ತಾರೆ. ಆದ್ರೆ ಅವರು ವೃಂದಾವನದಲ್ಲಿ ಯಾರು ಸಾಯ್ತಾರೋ ಅವರಿಗೆ ಡೈರೆಕ್ಟ್ ಮೋಕ್ಷ ಅಂತೆ.
ಅದು ಕೆಲವೊಂದು ಆ ತರದ ಜಾಗಗಳಿದಾವೆ ನಮ್ಮ ಭಾರತ ದೇಶದಲ್ಲಿ, ಶಾಸ್ತ್ರ ಹೇಳತ್ತೆ. ಸೊ ವೃಂದಾವನದಲ್ಲಂತೂ ಕೇಳೋದೇ ಬೇಡ, ಯಾಕೆಂದ್ರೆ ದೇವೋತ್ತಮ ಪರಮ ಪುರುಷ ನಲಿದಾಡಿದ ಜಾಗ ಅದು ಅಲ್ವಾ. ಸೊ ಅಲ್ಲಿ ಕೇಳೋದೇ ಬೇಡ, ಅಲ್ಲಿ ಡೈರೆಕ್ಟ್ ಮೋಕ್ಷ. ಅಲ್ಲಿ ನಾವು ಯಾವರೇ ಇರ್ಲಿ, ಎಂತಹ ಪತಿತರೇ ಇರ್ಲಿ, ವೃಂದಾವನದಲ್ಲಿ ಡೈರೆಕ್ಟ್ ಮೋಕ್ಷ. ಅದಕ್ಕಾಗಿ ನಾವು ವೃಂದಾವನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅಲ್ಲಿ ಇವಾಗ ಯಾತ್ರಿಕರು ಒಂದ್ 4 ದಿವಸ 8 ದಿವಸ ಒಂದ್ ವಾರ ಅಷ್ಟೇ ಅನುಮತಿ ಇರ್ಬೋದೇನೋ, ಆಮೇಲೆ ಅಲ್ಲಿ ಬಾಳ ದಿವಸ ಇರಂಗಿಲ್ಲ ಅಂತ, ಅಲ್ಲಿದ್ದವ್ರಿಗಷ್ಟೇ ಅಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ಇದು ನಿಜನಾ ಪ್ರಭುಜಿ? ಈಗ ನಾವ್ ಯಾತ್ರಿಕ ಹಾಗೆ ಹೋಗಿರ್ತೀವಲ್ಲ, ತುಂಬಾ ದಿವಸ ಇರ್ಲೇಬಾರ್ದು ಆತರ ಅಂತ ಹೇಳ್ತಾರ. ಮತ್ತ ಅಂತ ಆ ಒಂದು ಟೈಮ್ ಹಂಗಿದ್ದಾಗ ನಾವು ಹೆಂಗ ಅಲ್ಲಿ ಸಾವು ಮರಣಗಳು ಹೆಂಗ ನಾವ್ ಅದ್ ತಗೊಳೋದು, ಅದ್ ಹೆಂಗಿದಾಗುತ್ತೆ ಇನ್ ಕೇಸ್ ಅಂತ ಕೇಳ್ತಾರೆ. ಭಕ್ತಿ ಈಗ ಪ್ರಭುಪಾದರು ಹೋದ್ರು, ಸನ್ಯಾಸ ಸ್ವೀಕಾರ ಮಾಡಿ ಹೋದ್ರು ಭಗವಂತನ ಸೇವೆಗೆ. 9 ವರ್ಷ ಇದ್ರು ಅವರು ವೃಂದಾವನದಲ್ಲಿ ಇರಬಹುದು. ವೃಂದಾವನದಲ್ಲಿ ಹೋಗಿ ನೀವು ಐಹಿಕ ಕಾಮ್ಯ ಕರ್ಮಗಳನ್ನ ಮಾಡ್ಕೊಂಡು ಇರ್ತೀನಿ ಅಂದ್ರೆ ಆಗಲ್ಲ. ಅಲ್ಲಿ ನೀವು ಪೂರ್ತಿಯಾಗಿ ಭಗವಂತನ ಸೇವೆಗೆ ಹೋಗ್ತೀರಾ. ಈಗ ನೀವು ಭಕ್ತರಾಗಿ ಹೋಗ್ತೀರಾ, ಹೌದು, ಆದ್ರೆ ಅಲ್ಲಿ ಹೋಗ್ಬಿಟ್ಟು ನಾ ಏನೋ ಮನೆ ತಗೊಳ್ತೇನೆ, ಅಲ್ಲಿ ವಾಸ ಮಾಡ್ತೇನೆ, ಭಗವಂತನ ಸೇವೆ ಮಾಡ್ತಾ ಇದ್ರೆ ಇರ್ಬೋದು. ಹಾ, ಅಂದ್ರೆ ಆಲ್ಮೋಸ್ಟ್ ಅವರು ಸನ್ಯಾಸಿಗಳಾಗಿ ಅಂದ್ರೆ ತ್ಯಜಿಸಿ ಹೋಗುವಂತಹದ್ದು. ಹರೇ ಕೃಷ್ಣ ಗುರುಜಿ, ಅಲ್ಲಿ ವೃಂದಾವನದಲ್ಲಿ ಎಲ್ಲರೂ ಭಕ್ತಿ ಮಾಡ್ತಾ ಇರ್ತಾರ ಗುರುಗಳಲ್ಲಿ? ಮಾಡ್ಬೇಕು, ಅಲ್ಲಿ ಇರುವವರಿಗೆ ಎಲ್ರಿಗೂ ಮೋಕ್ಷ. ಅದೇ ಅಲ್ಲಿ ಇರುವವರು ಹೌದು, ಅವರು ಮುಂದೆ ಹೇಳ್ತಾರೆ, ನೋಡೋಣ ಏನ್ ಹೇಳ್ತಾರೆ ಅಂತ. ವೃಂದಾವನದಲ್ಲಿ ಇರುವವರು ಜನರಲಿ ಭಕ್ತಿ ಮಾಡ್ಬೇಕು, ಅವರು ಪೂರ್ತಿಯಾಗಿ ಭಗವಂತನ ಸೇವೆಗೆ ಇರಬೇಕು ಅನ್ನುವಂಥದ್ದು ಮಾಡ್ತಾರೆ. ಅಲ್ಲಿ ಅದೇ ಊರಿನ ಅಲ್ಲಿರುವಂತಹ ಜನರು ಮಾಡ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದಾವೆ, ಭಗವಂತನ ಕೃಷ್ಣನ ದೇವಸ್ಥಾನಗಳೇ ಜಾಸ್ತಿ ಇದಾವೆ. ಸೊ ಯಾವ್ದಾದ್ರು ಎಷ್ಟಾಗತ್ತೆ ಅಷ್ಟು ದೇವಸ್ಥಾನಗಳಿಗೆ ಹೋಗ್ಬೇಕಂತೆ. ಬೆಳಗ್ಗೆ ಒಂದು ದೇವಸ್ಥಾನಕ್ಕೆ ಹೋದ್ರೆ ಮಧ್ಯಾಹ್ನ ಒಂದು ದೇವಸ್ಥಾನಕ್ಕೆ ಹೋಗ್ತಾರಂತೆ, ಸಾಯಂಕಾಲ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾರಂತೆ. ನೋಡೋಣ, ಅದ್ರ ಬಗ್ಗೆ ಹೇಳ್ತಾರೆ. ಸೊ ಭಕ್ತಿ ಮಾಡೋದ್ರಿಂದನೇ ಅವ್ರು ಅಲ್ಲಿ ಹುಟ್ಟಿದ್ದಾರೆ ಅನ್ಸುತ್ತಲ್ವಾ ಪ್ರಭುಜಿ? ಹೌದು, ಖಂಡಿತವಾಗಿಯೂ ಅಂತಹ ಒಂದು ಪುಣ್ಯ ಕ್ಷೇತ್ರದಲ್ಲಿ ಹುಟ್ಟಿ ಅಲ್ಲಿ ಬದುಕಿ ಭಗವಂತನ ಸೇವೆ ಮಾಡುವಂತಹ ಒಂದು ಭಾಗ್ಯ ಅವರಿಗಿದೆ ಅಂದ್ರೆ ಅವರು ಅಂತಹ ಪುಣ್ಯವಂತರ ಇರಬೇಕು, ಇಲ್ಲಾಂದ್ರೆ ಕಷ್ಟ. ಆ ತರದ ಒಂದು ಇದು ಅಲ್ಲಿರುವವರು, ಅಲ್ಲಿ ಹುಟ್ಟಿ ಬೆಳೆದವರೆಲ್ಲ ಖಂಡಿತವಾಗಿಯೂ ಅಲ್ಲಿ ಅವರು ಅಂದ್ರೆ ಇದ್ ಮಾಡ್ತಾರೆ. ಆದ್ರೆ ಇನ್ನು ಹೊರಗಡೆಯಿಂದ ಹೋಗಿ ಉಳ್ಕೊಳ್ಬೇಕು ಅನ್ನುವಂಥವ್ರು ಭಗವಂತನ ಸೇವೆಗೋಸ್ಕರ ನಾವು ಇರ್ತೀವಿ ಅಂದ್ರೆ ಹೋಗಿ ಉಳ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಅದು ಯಾವ ರೀತಿಯಾಗಿ ನಾವು ಸೇವೆಯನ್ನ ಮಾಡಕ್ಕಾಗತ್ತ ಆ ರೀತಿಯಾಗಿ ಆತು. ನನಗ್ ಗೊತ್ತಿಲ್ಲ ನೀವು ಹೇಳಿದ್ದು ಮಾತಾಜಿ, ಈಗ ಅಲ್ಲಿ ಹೊರಗಡೆ ಅವರು ಬದ್ದು ಉಳ್ಕೊಳ್ಬಾರ್ದು ಆ ತರದ್ ಏನಾದ್ರು ಇದೆಯಾ ಅಂತ, ಅಥವಾ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾನು ತಿಳಿಸಿ ಹೇಳ್ತೇನೆ, ಕೇಳಿದೆ ಆ ತರದ್ ಏನಾದ್ರು ಇದ್ರೆ ವೃಂದಾವನ ಮಥುರಾ ಈ ತರದ ಜಾಗದಲ್ಲಿ ನಾವು ಹೋಗಿರ್ಬೇಕು. ಅದೇ ರೀತಿಯಾಗಿ ಇವನ್ ಕಾಶಿಯಲ್ಲಿಯೂ ಸಹಿತ ಅದೇ ಹೇಳ್ತಾರೆ. 1 ಸೆಕೆಂಡ್. ಹರೇ ಕೃಷ್ಣ. ಹರೇ ಕೃಷ್ಣ, ಕ್ಷಮೆ ಇರ್ಲಿ. ಸೊ ಇಲ್ಲಿ ಮೇನ್ ಅಂದ್ರೆ ಅದೇ ದ್ವಾರಕಾ ಅಥವಾ ವೃಂದಾವನಗಳಂತಹ ಪವಿತ್ರ ಕ್ಷೇತ್ರಗಳಲ್ಲಿ ವಾಸ ಮಾಡಬೇಕು. ಮತ್ತೆ ನೆಕ್ಸ್ಟ್ ಪಾಯಿಂಟ್ ನಂಬರ್ 8, ಅಗತ್ಯವಿದ್ದಷ್ಟನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಐಹಿಕ ಪ್ರಪಂಚದ ವ್ಯವಹಾರವು ಕನಿಷ್ಠ ಮಟ್ಟದಲ್ಲಿ ಇರಬೇಕು ಅನ್ನುವಂಥದ್ದು. ಸೊ ಐಹಿಕ ಪ್ರಪಂಚದ ವ್ಯವಹಾರ ಇದ್ದೇ ಇರುತ್ತೆ ನಮಗೆ, ಆದ್ರೆ ಅದು ಲಿಮಿಟೆಡ್ ಆಗಿರ್ಬೇಕು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಮಾಡಬೇಕು, ಮತ್ತೆ ಹೆಚ್ಚು ನಾವು ಭಕ್ತಿಯಲ್ಲಿ ಇರಬೇಕು ಅನ್ನುವಂಥದ್ದು ಈ ಪಾಯಿಂಟ್ನ ಉದ್ದೇಶ. ಅಗತ್ಯವಿದ್ದಷ್ಟನ್ನು ಮಾತ್ರ ಸ್ವೀಕರಿಸಬೇಕು ಅಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಆಹಾರ, ನಮ್ಗೆ ಪ್ರಸಾದವನ್ನ ತಗೊಳ್ಳುವಂತಹದ್ದು ಅಲ್ವಾ. ನಾವು ಅಂದ್ರೆ ಇಲ್ಲಿ ಹೇಳುವಂತಹದ್ದು ಏನಂದ್ರೆ ನಾವು ಪೂರ್ತಿ ಪ್ರಸಾದವನ್ನೇ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ಅದರಿಂದ ಮತ್ತೆ ಏಕಾದಶಿಯ ದಿನ ಉಪವಾಸ ಇರಬೇಕು ಅನ್ನುವಂಥದ್ದು ಆಲ್ರೆಡಿ ಗೊತ್ತಿದೆ. ಅದು ಅತ್ಯಂತ ಶ್ರೇಷ್ಠವಾದಂತಹದ್ದು, ಪ್ರತಿಯೊಬ್ಬರು ಮಾಡ್ಲೇಬೇಕಾದಂಥದ್ದು ಭಕ್ತರು.
ಅದರಲ್ಲಿ ಬೇಕಾದಷ್ಟು ಉಪವಾಸದ ವೆರೈಟೀಸ್ ಇದೆ ನಿಮ್ಗೆ ನಮಗೆ ಮಾಡ್ಲಿಕ್ಕೆ. ಏಕಾದಶಿಯಲ್ಲಿ ನಿರ್ಜಲ ಇದೆ, ಸಜಲ ಇದೆ. ನಿರ್ಜಲ ಅಂದ್ರೆ ನೀರನ್ನು ಸಹಿತ ತೆಗೆದುಕೊಳ್ಳದೆ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ, ಏಕಾದಶಿಯ ಬೆಳಗ್ಗೆ ಸೂರ್ಯೋದಯದಿಂದ ದ್ವಾದಶಿಯ ಸೂರ್ಯೋದಯದವರೆಗೆ ಅಂದ್ರೆ ಒಂದು ಟೈಮ್ ಇರುತ್ತೆ ಉಪವಾಸ ಬ್ರೇಕ್ ಮಾಡುವಂತಹದ್ದು. ಆ ರೀತಿಯಾಗಿ ಏಕಾದಶಿಯ ಉಪವಾಸವನ್ನ ಮಾಡುವಂತಹದ್ದು. ಮತ್ತೆ ಹಲವಾರು ರೀತಿಯಲ್ಲಿ ಅಂದ್ರೆ ಈಗ ಈ ಧಾನ್ಯಗಳನ್ನ ತ್ಯಜಿಸಿ ಉಪವಾಸ ಮಾಡುವಂತಹದ್ದು. ಹಣ್ಣು ತಗೊಳ್ಬಹುದು, ಈ ಉಪವಾಸದ ಐಟಮ್ ಅಂತ ನಾವು ಈ ಸಾಬುದಾಣ ಅಂತ ಎಲ್ಲ ಹೇಳ್ತೀವಲ್ಲ, ಆ ತರದ್ದೆಲ್ಲ ತಗೋಬಹುದು. ಕೇಳಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಪ್ರಭುಜಿ, ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಎಲ್ಲ ಸುಮ್ಮನೆ ಆಗ್ಬಿಟ್ಟಿದ್ದೀರಿ, ಅದಕ್ಕೆ ನೋಡಿ. ಸೊ ಆಲ ಅಶ್ವತ್ಥದಂತಹ ಪವಿತ್ರ ವೃಕ್ಷಗಳನ್ನ ನಾವು ಪೂಜೆ ಮಾಡಬೇಕು ಯಾವತ್ತು. ಆಲ ಅಶ್ವತ್ಥದಂತಹ ಪವಿತ್ರ ವೃಕ್ಷಗಳನ್ನ ನಾವು ಪೂಜೆ ಮಾಡಬೇಕು. ಬರೀ ಅಷ್ಟೇ ಅಲ್ಲ, ಅಶ್ವತ್ಥ, ತುಳಸಿ ಜೊತೆಗೆ ಅದಕ್ಕೆಲ್ಲ ನಾವು ನಲ್ಲಿ ಗಿಡಕ್ಕೂ ಸಹಿತ ನೀರು ಹಾಕಬೇಕು ಅಂತ ಹೇಳ್ತಾರೆ. ಬೆಳಿಗ್ಗೆ ನಾವು ಹಾಕಿದ್ರೆ, ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನುವಂಥದ್ದು. ಇದು 10 ಅಂಶಗಳು. ನಾವಿಲ್ಲಿ ಟೋಟಲ್ 10 ಅಂಶಗಳಿದಾವಲ್ಲ, ಈ 10 ಅಂಶಗಳನ್ನ ಇದು ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ನಮಗೆ ಬೇಕಾಗಿರುವಂತಹ ಪೀಠಿಕಾ ರೂಪದ ಅಗತ್ಯಗಳು ಅಂತ ಹೇಳ್ತಾರೆ. ನಮಗೆ ಮೊದಲನೆಯ ಸ್ಟೇಜ್ ಅಲ್ಲಿ ಅದು ಒಂದೇ ಸಲ 10 ಅಂಶವನ್ನು ತೋರಿಸುವ ಸ್ಕ್ರೀನ್ ಅಲ್ಲಿ ಹಾಕ್ಬೋದಾ? ಚಿಕ್ಕದಾದ್ರೂ ಪರವಾಗಿಲ್ಲ, ಒಂದೇ ಸ್ಕ್ರೀನ್ ಅಲ್ಲಿ 10 ಬರುವ ಹಾಗೆ ಮಾಡ್ತೇನೆ. ಕಾಣಿಸ್ತಾ ಇದೆಯಾ? ಹಾ ಓಕೆ ಪ್ರಭುಜಿ, ಧನ್ಯವಾದಗಳು. ಓಕೆ, ಇದು ಮೊದಲನೆಯ ಹಂತದ್ದು. ಸೊ ಇದನ್ನ ಪ್ರಾರಂಭಿಕ ಹಂತದಲ್ಲಿರುವಂತಹ ಭಕ್ತರು ಏನ್ ಮಾಡ್ತಾರೆ, ಇದನ್ನ ಈ 10 ಅಂಶಗಳನ್ನ ಪಾಲಿಸಿದರೆ ಅವರು ನಿಶ್ಚಯವಾಗಿಯೂ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿ ಸಾಧಿಸ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಲಾಗಿದೆ. ಇದು ದೊಡ್ಡ ಮಾಡ್ತೇನೆ. ಯಾರಿಗಾದ್ರೂ ಓದ್ಲಿಕ್ಕೆ ಆಗತ್ತಾ? ಇಲ್ಲ ಅಂದ್ರೆ ಬುಕ್ ಇರುವವರು ಓದ್ಬೋದು. ಸ್ವಲ್ಪ ಡಲ್ ಬಂದಿದೆ, ಕಾಣಿಸತ್ತಾ? ಬುಕ್ ಇಲ್ಲದೆ ಇದ್ದವ್ರು ಯಾರಾದ್ರೂ ಓದೋಂಗಿದ್ರೆ, ಇಲ್ಲ ಯಾರ ಹತ್ರ ಪುಸ್ತಕ ಇದೆಯೋ ನೀವು ಓದಿ. ಓದ್ತೀರಾ? ಪೇಜ್ ನಂಬರ್ 60. ಹರೇ ಕೃಷ್ಣ ಪ್ರಭುಜಿ, ಓದ್ಲಾ ಪ್ರಭುಜಿ? ಹಾ ಓದಿ. ಮೂರನೆಯ ನಿಯಮಗಳ 2ನೇ ಭಾಗದ ಪಟ್ಟಿಗೆ ಇದೆ, ಅದಲ್ವಾ ಪ್ರಭುಜಿ? ಹೌದೌದು. ನಿಯಮಗಳ 2ನೆಯ ಭಾಗದ ಪಟ್ಟಿಗೆ ಇಂತಿದೆ. 1, ಭಕ್ತರಲ್ಲದವರ ಸಂಘವನ್ನು ದೃಢ ಮನಸ್ಸಿನಿಂದ ಬಿಡಬೇಕು. ಭಕ್ತಿ ಸೇವೆಯನ್ನು ಕೈಗೊಳ್ಳುವ ಅಪೇಕ್ಷೆ ಇಲ್ಲದವನಿಗೆ ಉಪದೇಶ ನೀಡಬಾರದು. ಭವ್ಯ ದೇಗುಲಗಳನ್ನು ಇಲ್ಲವೇ ಮಠಗಳನ್ನು ನಿರ್ಮಿಸುವ ಉತ್ಸಾಹ ವ್ಯಕ್ತಿಯಲ್ಲಿರಬಾರದು. ಒಂದ್ ಸೆಕೆಂಡ್ ಮಾತಾಜಿ, 3 ಇರ್ಲಿ. ಈಗ 1ನೇದು, ಭಕ್ತಿ ಸೇವೆಯನ್ನು ಕೈಗೊಳ್ಳುವ ಅಪೇಕ್ಷೆ ಇಲ್ಲದವನಿಗೆ ಉಪದೇಶ ನೀಡಬಾರದು. ನಾವು ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಬೋರ್ಗಲ್ಲ ಮೇಲೆ ನೀರೇರದಂತೆ ಆಗತ್ತೆ. ಆದ್ರಿಂದ ಅವರಿಗೆ ನಾವು ಹೇಳಿ ಪ್ರಯೋಜನ ಇಲ್ಲ. ಭಕ್ತರಲ್ಲದವರ ಸಂಘವನ್ನ ದೃಢ ಮನಸ್ಸಿನಿಂದ ಬಿಡಬೇಕು ಅಂತ ಹೇಳ್ತಾರೆ. ಸೊ ಭಕ್ತಿ ಸೇವೆಯಲ್ಲಿ ನಾವು ಮುಂದುವರಿಬೇಕಂದ್ರೆ ಅದು ಮಾಡ್ಲೇಬೇಕಾಗತ್ತೆ ದೃಢ ಮನಸ್ಸಿನಿಂದ. ಮತ್ತೆ ಪ್ರಶ್ನೆ, ಮನೆಯಲ್ಲೇ ಆತರ ಇದ್ರೆ ಎಂತ ಮಾಡೋದು ಪ್ರಭುಜಿ? ಸೊ ವ್ಯವಹಾರಿಕವಾಗಿ ನೀವು ಸಂಬಂಧವನ್ನ ಇಟ್ಕೋಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ನಿಮ್ಮ ಕರ್ತವ್ಯವನ್ನ ನೀವು ಮಾಡ್ಬೇಕು, ಭಗವಂತನಿಗೋಸ್ಕರ ಅಂತ ಮಾಡ್ಕೊಂಡು ಹೋಗ್ಬೇಕು. ಮಾತಾಜಿ, ಈಗ ಏನಾಗಿದೆ ಅಂದ್ರೆ, ಈಗ ಆ ಶಾಸ್ತ್ರದ ಪ್ರಕಾರ ನಾವು ಅರ್ಥ ಮಾಡ್ಕೊಳ್ಳೋದೇನು, ಅವರವರ ಕರ್ಮಗಳನ್ನ ಅವರವರು ಅನುಭವಿಸಲೇಬೇಕು. ನಾನಿರ್ಲಿ, ನನ್ನ ಮಗ ಇರ್ಲಿ, ನನ್ನ ಹೆಂಡತಿ ಇರ್ಲಿ, ನನ್ನ ತಂದೆ ಇರ್ಲಿ, ನನ್ನ ತಾಯಿ ಇರ್ಲಿ. ಆದ್ರೆ ನಾನು ಭಗವಂತನಿಗೋಸ್ಕರ ನಾನು ಸೇವೆಯನ್ನ ಮಾಡ್ತೇನೆ. ಆದ್ರೆ ನಾನು ನನ್ನ ಕರ್ತವ್ಯವನ್ನೂ ಮಾಡ್ತೇನೆ. ಈಗ ನಮ್ಮ ಕರ್ತವ್ಯ ಅನ್ನೋದು ಇದೆ. ಶಾಸ್ತ್ರ ಹೇಳಿರೋ ಪ್ರಕಾರ ನಾನು ಒಬ್ಬಳ ಪತಿ, ನಾನು ಪತಿಯ ಕರ್ತವ್ಯವನ್ನ ಮಾಡಬೇಕು. ತಂದೆ, ಮಕ್ಕಳಿಗೆ ನಾವು ಕರ್ತವ್ಯವನ್ನ ಮಾಡಬೇಕು. ಆದ್ರೆ ಎಲ್ಲವನ್ನ ನಾನು ಹೇಗೆ ಮಾಡ್ತೇನೆ? ಯಾವುದೇ ಒಂದು ರೀತಿಯಾದಂತಹ ಫಲಗಳನ್ನ ಅಪೇಕ್ಷಿಸದೆ ನಾನು ಮಾಡ್ತೇನೆ. ಮತ್ತೆ ಭಗವಂತನ ಸೇವೆಯಲ್ಲಿ ಪ್ರತಿ ಕ್ಷಣಕ್ಕೂ ಹರಿನಾಮ ಸ್ಮರಣೆಯನ್ನ ಮಾಡ್ತೇನೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತೇನೆ. ಅದರಲ್ಲಿಯೂ ತುಂಬಾ ತಲೆನೋವಾದಂತಹ ಸಿಚುವೇಶನ್ ಬಂದಾಗಂತೂ ಇನ್ನು ಜಾಸ್ತಿ ಜಪ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓಕೆ, ಸೊ ಆವಾಗ ಜಾಸ್ತಿ ಮಾಡ್ಬೇಕು. ಆವಾಗ ನಾವು ಹರೇ ಕೃಷ್ಣ ಜಪವನ್ನ. ಅದರಿಂದ ಏನಾಗತ್ತೆ, ನಾವು ಕೂಲ್ ಆಗ್ತೇವೆ,
ಪರಿಸರವೂ ಕೂಲ್ ಆಗತ್ತೆ, ಮತ್ತೆ ಒಂದಲ್ಲ ಒಂದು ರೀತಿಯಾದಂತ ದಾರಿ ಬರುತ್ತೆ ಮಾತಾಜಿ. ನನ್ನ ಅಂದ್ರೆ ಅನುಭವದ ಪ್ರಕಾರ ಸ್ವಲ್ಪ ದಿನ ಇರತ್ತೆ ರೆಸಿಸ್ಟೆನ್ಸ್ ಕೆಲವ್ರದ್ದು, ಅವ್ರಿಗಿಂತ ಮೊದಲು ನಾವು ಬಂದಿರ್ತೀವಿ. ಆದ್ರೆ ಕ್ರಮೇಣ ಎಲ್ಲ ಒಂದು ರೀತಿಯಾಗಿ ಒಂದು ಹಂತದಲ್ಲಿ ಅದು ಬರುತ್ತೆ ಅನ್ನುವಂತಹದ್ದು. ಹರೇ ಕೃಷ್ಣ. ನಂಗೆ ಒಂದೇ ಒಂದು ನಿಮಿಷ. ಹರೇ ಕೃಷ್ಣ. ಆಯ್ತು ಪ್ರಭುಜಿ. ಒಂದು 2 minutes. ಓಕೆ ಓಕೆ ಪ್ರಭುಜಿ. ಓಕೆ ಓಕೆ ಬಂದೆ. ಹರೇ ಕೃಷ್ಣ ಮಾತಾಜಿ. ಅಲ್ಲಿವರೆಗೆ ಬೇಕಿದ್ರೆ ಯಾರಾದ್ರೂ ಬುಕ್ ಅದು ಓದ್ಬೋದು ಬೇಕಿದ್ರೆ, ಪ್ರಭುಜಿ ಬರುವ ತನಕ ಸೈಲೆಂಟ್ ಆಗಿರುವುದಕ್ಕೆ. ಓದೋಣವಾ? ಹೌದು, ಓದ್ಬೋದಲ್ಲ? ಫುಲ್ ಓದ್ಬೋದು. 10 points ಅದನ್ನೇ ಓದಿ ಮಾತಾಜಿ. ಅದನ್ನೇ ಓದಿ, ಯಾರಾದ್ರೂ ಓದಿ. ಆಶಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 3 ಓದಿದೆ. 4ನೇ. ಭವ್ಯ ದೇಗುಲಗಳನ್ನು ಇಲ್ಲವೇ ಮಠಗಳನ್ನು ನಿರ್ಮಿಸುವ ಉತ್ಸಾಹ ವ್ಯಕ್ತಿಯಲ್ಲಿರಬಾರದು. 10 ಹಲವು ಪುಸ್ತಕಗಳನ್ನು ಓದಲು ವ್ಯಕ್ತಿಯು ಪ್ರಯತ್ನಿಸಬಾರದು. ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಗಳಂತಹ ಗ್ರಂಥಗಳ ವಾಚನ ಮಾಡಿ ಉದರಂಭರಣ ಮಾಡಿಕೊಳ್ಳುವ ಆಸೆಯನ್ನು ಬೆಳೆಸಿಕೊಳ್ಳಬಾರದು. ದೈನಂದಿನ ವ್ಯವಹಾರಗಳಲ್ಲಿ ನಿರ್ಲಕ್ಷ್ಯದಿಂದ ಇರಬಾರದು. ಕಳೆದು ಹೋದುದಕ್ಕೆ ಶೋಕ ಪಡುವುದಾಗಲಿ, ಭಾಗ್ಯ ಬಂದಾಗ ಹಿಗ್ಗುವುದಾಗಲಿ ಕೂಡದು. ದೇವತೆಗಳಿಗೆ ಅಗೌರವ ತೋರಬಾರದು. ಯಾವುದೇ ಜೀವಿಯನ್ನು ವಿನಾಕಾರಣ ಹಿಂಸಿಸಬಾರದು. ದೇಗುಲದಲ್ಲಿ ವಿಗ್ರಹಾರಾಧನೆ ಮಾಡುವಾಗ ಅಥವಾ ಭಗವನ್ನಾಮ ಸಂಕೀರ್ತನೆಯಲ್ಲಾಗುವ ಅಪರಾಧಗಳನ್ನು ಎಚ್ಚರ ವಹಿಸಿ ತಡೆಯಬೇಕು. ಕೃಷ್ಣ ಅಥವಾ ಅವನ ಭಕ್ತರನ್ನು ತೆಗಳುವ ಜನರ ವಿಷಯದಲ್ಲಿ ಸಹಿಷ್ಣುತನಾಗಿರಬಾರದು. ಹರೇ ಕೃಷ್ಣ. ಚಂದ್ರಿಕಾ ಮಾತಾಜಿ ಓದ್ಬೋದಾ? ಮಾತಾಜಿ ಓದಿದ್ ಕೇಳಿಸ್ತಾ? ನಾನು ಓದಿದ್ ಕೇಳಿಸ್ತಾ? ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಾ? ಕೇಳಿಸ್ತು. ಚಂದ್ರಿಕಾ ಮಾತಾಜಿ ಓದ್ಲಲ್ಲ ಅಲ್ಲಿವರೆಗೆ? ಓದುವ ಓದಿ ಮಾತಾಜಿ. ಅದೇ ಓದ್ತೀರಾ? ಮಾತಾಜಿ. ಮೇಲೆ ಹೇಳಲಾಗಿರುವ 10 ತತ್ವಗಳ ಪಾಲನೆ ಮಾಡದೆ ವ್ಯಕ್ತಿಯು ತನ್ನನ್ನು ಸಾಧಕ ಭಕ್ತಿ ಅಥವಾ ಅಭ್ಯಾಸಶೀಲ ಭಕ್ತಿ ಸೇವೆಯನ್ನು ಮಾಡುವ ನೆಲೆಗೆ ಏರಿಸಿಕೊಳ್ಳಲಾರನು. ಶ್ರೀಲ ರೂಪ ಗೋಸ್ವಾಮಿಯವರು ಒಟ್ಟು 20 ಅಂಶಗಳನ್ನು ಹೇಳುತ್ತಾರೆ ಮತ್ತು ಅವೆಲ್ಲವೂ ಮುಖ್ಯವಾದವೇ. 20ರಲ್ಲಿ ಮೊದಲ 3 ಎಂದರೆ ಸದ್ಗುರುಗಳೊಬ್ಬರನ್ನು ಆಶ್ರಯಿಸುವುದು, ಅವರಿಂದ ದೀಕ್ಷೆ ಪಡೆಯುವುದು ಮತ್ತು ಗೌರವ ಹಾಗೂ ಪೂಜ್ಯ ಭಾವದಿಂದ ಅವರ ಸೇವೆ ಮಾಡುವುದು ಬಹು ಮುಖ್ಯವಾದ ವಿಚಾರಗಳು. ಇನ್ನೂ ಕೆಲವು ಮೂಲ ತತ್ವಗಳು ಹೀಗಿವೆ. ವೈಷ್ಣವರ ಗುರುತಾದ ತಿಲಕದಿಂದ ವ್ಯಕ್ತಿಯು ದೇಹವನ್ನು ಅಲಂಕರಿಸಿಕೊಳ್ಳಬೇಕು. ವೈಷ್ಣವರ ದೇಹದ ಮೇಲಿನ ತಿಲಕವನ್ನು ಕಂಡಾಗ ಅದನ್ನು ನೋಡಿದವರು ಕೂಡಲೇ ಕೃಷ್ಣನನ್ನು ಸ್ಮರಿಸುತ್ತಾರೆ ಎನ್ನುವುದು ಇಲ್ಲಿಯ ಭಾವ. ಯಾರು ನೋಡಿದರೆ ಕೃಷ್ಣನ ಸ್ಮರಣೆ ಬರುತ್ತದೋ ಅವನೇ ವೈಷ್ಣವನೆಂದು ಶ್ರೀ ಚೈತನ್ಯರು ಹೇಳಿದ್ದಾರೆ. ಆದ್ದರಿಂದ ಇತರರಿಗೆ ಕೃಷ್ಣನನ್ನು ನೆನಪು ಕೊಡುವ ಸಲುವಾಗಿ ತಿಲಕ ಧರಿಸಬೇಕಾದದ್ದು ಅಗತ್ಯ. ತಿಲಕ ಧಾರಣೆಯ ಜೊತೆಯಲ್ಲೇ ವ್ಯಕ್ತಿಯು ತನ್ನ ದೇಹದ ಮೇಲೆ ಹರೇ ಕೃಷ್ಣ ಎಂದು ಕೂಡ ಬರೆದುಕೊಳ್ಳಬಹುದು. 3ನೇ ಪಾಯಿಂಟ್, ಭಗವಂತನಿಗೆ ಅರ್ಪಿಸಿದ ಹೂಹಾರಗಳನ್ನು ಸ್ವೀಕರಿಸಿ ಅವನು ತನ್ನ ದೇಹದಲ್ಲಿ ಧಾರಣ ಮಾಡಿಕೊಳ್ಳಬೇಕು. 4ನೇದು, ಅರ್ಚಾ ವಿಗ್ರಹದೆದುರು ನರ್ತಿಸುವುದನ್ನು ವ್ಯಕ್ತಿಯು ಕಲಿಯಬೇಕು. 5ನೇ ಪಾಯಿಂಟ್,
ಅರ್ಚಾ ಮೂರ್ತಿಯನ್ನು ಅಥವಾ ಗುರುಗಳನ್ನು ಕಂಡೊಡನೆ ಅವರಿಗೆ ಬಾಗಿ ನಮಸ್ಕರಿಸುವುದನ್ನು ವ್ಯಕ್ತಿಯು ಕಲಿಯಬೇಕು. 6ನೇ ಪಾಯಿಂಟ್, ವ್ಯಕ್ತಿಯು ಕೃಷ್ಣನ ದೇಗುಲದಲ್ಲಿ ಪ್ರವೇಶಿಸುವಾಗ ಎದ್ದು ನಿಲ್ಲಬೇಕು. 7, ಉತ್ಸವ ಮೂರ್ತಿಯನ್ನು ಬೀದಿಗಳಲ್ಲಿ ಮೆರವಣಿಗೆಗೆಂದು ಒಯ್ದಾಗ ಭಕ್ತನು ಆ ಮೆರವಣಿಗೆಯಲ್ಲಿ ಪಾಲುಗೊಳ್ಳಬೇಕು. ಈ ಸಂಬಂಧದಲ್ಲಿ ಗಮನಿಸಬೇಕಾದ ಅಂಶವೊಂದಿದೆ. ಭಾರತದ ದೇವಾಲಯಗಳಲ್ಲಿ, ವಿಶೇಷವಾಗಿ ವಿಷ್ಣು ದೇವಾಲಯಗಳಲ್ಲಿ ಮೂಲ ವಿಗ್ರಹವು ದೇಗುಲದ ಗರ್ಭಗುಡಿಯಲ್ಲಿ ಇರುತ್ತದೆ. ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕವಾಗಿ ಒಂದೆಡೆ ಇರಿಸಲಾಗುತ್ತದೆ. ಈ ಉತ್ಸವ ಮೂರ್ತಿಗಳನ್ನು ಸಂಜೆಯ ಹೊತ್ತು ಮೆರವಣಿಗೆಯಲ್ಲಿ ಕೊಂಡೊಯ್ಯುವ ಸಂಪ್ರದಾಯವು ಕೆಲವು ದೇವಸ್ಥಾನಗಳಲ್ಲಿದೆ. ಮೆರವಣಿಗೆಯ ಹೊತ್ತಿನಲ್ಲಿ ಉತ್ಸವ ಮೂರ್ತಿಗಳನ್ನು ಅಲಂಕೃತ ರಥದಲ್ಲೋ ಇಲ್ಲವೇ ಪಲ್ಲಕ್ಕಿಯಲ್ಲೋ ಕೂಡಿಸಿ ದೇವರ ಶಿರಗಳ ಮೇಲೆ ದೊಡ್ಡ ಛತ್ರಿಯನ್ನು ಸ್ಥಾಪಿಸಲಾಗುತ್ತದೆ. ಮೆರವಣಿಗೆಯ ಮುಂದೆ ಭಕ್ತರು ರಥವನ್ನು ಎಳೆಯುತ್ತಾರೆ, ಇಲ್ಲವೇ ಪಲ್ಲಕ್ಕಿಯನ್ನು ಹೊರುತ್ತಾರೆ. ಉತ್ಸವ ಮೂರ್ತಿಗಳ ಮೆರವಣಿಗೆಯು ಊರಿನಲ್ಲಿ ಹೋಗುತ್ತಿರುವಾಗ ಸುತ್ತಮುತ್ತಲ ಮನೆಗಳವರು ಮನೆಗಳಿಂದ ಹೊರಬಂದು ದೇವರಿಗೆ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಜನರು ಮೆರವಣಿಗೆಯಲ್ಲಿ ಸೇರಿಕೊಳ್ಳುವುದರಿಂದ ಇಡೀ ದೃಶ್ಯವು ಮನೋಹರವಾಗಿರುತ್ತದೆ. ದೇವರು ದೇವಸ್ಥಾನವನ್ನು ಬಿಡುವಾಗ ದೇಗುಲದ ಸೇವಕರು ಇಂದಿನ ಆದಾಯ ಇಷ್ಟು, ಖರ್ಚು ಇಷ್ಟು ಇತ್ಯಾದಿ ಆಯಾ ದಿನದ ಹಣಕಾಸಿನ ವ್ಯವಹಾರವನ್ನೆಲ್ಲ ದೇವರಿಗೆ ಒಪ್ಪಿಸುತ್ತಾರೆ. ಈ ಇಡೀ ವ್ಯವಸ್ಥೆಯ ಒಡೆಯ ಭಗವಂತನೆಂಬುದು, ಪುರೋಹಿತರು ಹಾಗೂ ಇತರ ಸೇವಕರು ಅವನ ದಾಸರೆಂಬುದು ಇಲ್ಲಿನ ಭಾವ. ಈ ನಡಾವಳಿಯು ಬಹು ಪುರಾತನವಾದುದು ಮತ್ತು ಇಂದಿಗೂ ಚಾಲ್ತಿಯಲ್ಲಿದೆ. ಆದ್ದರಿಂದ ಉತ್ಸವ ಮೂರ್ತಿಯ ಮೆರವಣಿಗೆ ಹೊರಟಾಗ ಜನರು ಮೆರವಣಿಗೆಯಲ್ಲಿ ಸೇರಿಕೊಳ್ಳಬೇಕೆಂದು ಇಲ್ಲಿ ಸೂಚಿಸಲಾಗಿದೆ. 8ನೇದು, ಭಕ್ತನೊಬ್ಬನು ವಿಷ್ಣು ದೇವಸ್ಥಾನವೊಂದಕ್ಕೆ ಕನಿಷ್ಠ 1 ಸಾರಿ ಅಥವಾ 2 ಸಾರಿ ಬೆಳಗ್ಗೆ ಮತ್ತು ಸಾಯಂಕಾಲ ಭೇಟಿ ಕೊಡಬೇಕು. ಈ ಪದ್ಧತಿಯನ್ನು ವೃಂದಾವನದಲ್ಲಿ ಬಹು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ. ಊರಿನ ಭಕ್ತ ಜನರು ಬೆಳಗ್ಗೆ ಹಾಗೂ ಸಂಜೆಯ ಹೊತ್ತು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗುತ್ತಾರೆ. ಹಾಗಾಗಿ ಬೆಳಗಿನ ಹಾಗೂ ಸಂಜೆಯ ವೇಳೆ ಊರಿನ ರಸ್ತೆಗಳಲ್ಲಿ ಜನಜಂಗುಳಿ ವಿಶೇಷವಾಗಿರುತ್ತದೆ. ವೃಂದಾವನ ನಗರಿಯಲ್ಲಿ ಸುಮಾರು 5 ಎಲ್ಲಾ ದೇವಸ್ಥಾನಗಳಿಗೂ ಭೇಟಿ ಕೊಡುವುದು ಸಾಧ್ಯವಲ್ಲದ್ದು ಎಂಬುದೇನೋ ಸರಿ. ಆದರೆ ಗೋಸ್ವಾಮಿಗಳು ಸ್ಥಾಪಿಸಿದ ಕನಿಷ್ಠ 12 ದೊಡ್ಡ ಮುಖ್ಯ ದೇವಾಲಯಗಳಿವೆ ಮತ್ತು ಅವುಗಳಿಗೆ ಹೋಗಬೇಕು. 9ನೇ ಪಾಯಿಂಟ್, ಕನಿಷ್ಠ 3 ಬಾರಿಯಾದರೂ ದೇವಾಲಯಕ್ಕೆ ಪ್ರದಕ್ಷಿಣೆ ಸುತ್ತಬೇಕು. ಕನಿಷ್ಠ 3 ಬಾರಿ ಪ್ರದಕ್ಷಿಣೆ ಸುತ್ತಲಿಕ್ಕೆ ಬೇಕಾದ ಅನುಕೂಲ ಎಲ್ಲಾ ದೇವಸ್ಥಾನಗಳಲ್ಲೂ ಇರುತ್ತದೆ. ಕೆಲವು ಭಕ್ತರು 3ಕ್ಕಿಂತ ಹೆಚ್ಚು ಬಾರಿ ಅಂದ್ರೆ 10 ಬಾರಿ 15 ಬಾರಿ ಪ್ರದಕ್ಷಿಣೆ ಹಾಕುತ್ತಾರೆ. ಇದು ಅವರವರು ಮಾಡಿಕೊಂಡ ಸಂಕಲ್ಪವನ್ನು ಅವಲಂಬಿಸಿರುತ್ತದೆ. ಗೋಸ್ವಾಮಿಗಳು ಗೋವರ್ಧನಗಿರಿಯ ಸುತ್ತ ಪ್ರದಕ್ಷಿಣೆ ಹಾಕುತ್ತಿದ್ದರು. ಇಡೀ ವೃಂದಾವನ ಕ್ಷೇತ್ರಕ್ಕೆ ಕೂಡ ಪ್ರದಕ್ಷಿಣೆ ಮಾಡಬೇಕು. 10ನೇ ಪಾಯಿಂಟ್, ದೇವಸ್ಥಾನದಲ್ಲಿ ನಿಯಂತ್ರಕ ತತ್ವಗಳ ಅನುಸಾರ ಪೂಜೆಯನ್ನು ಮಾಡಬೇಕು. ಅಂದ್ರೆ ದೇವರಿಗೆ ಆರತಿ ಮಾಡುವುದು, ನೈವೇದ್ಯ ಸಮರ್ಪಣೆ, ವಿಗ್ರಹಕ್ಕೆ ಅಲಂಕಾರ ಮಾಡುವುದು ಇತ್ಯಾದಿ ಇವನ್ನು ಕ್ರಮ ತಪ್ಪದೆ ನಡೆಸಬೇಕು. 11ನೇ ಪಾಯಿಂಟ್, ಅರ್ಚಾ ವಿಗ್ರಹಗಳಿಗೆ ವ್ಯಕ್ತಿಯು ವೈಯಕ್ತಿಕ ಸೇವೆಯನ್ನು ಸಲ್ಲಿಸಬೇಕು. 12ನೇದು ಹಾಡಬೇಕು, 13ನೇದು ಸಂಕೀರ್ತನೆ ಮಾಡಬೇಕು, 14ನೇದು ಮಂತ್ರಗಳನ್ನು ಉಚ್ಚರಿಸಬೇಕು, 15ನೇದು ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು, 16ನೇದು ಮುಖ್ಯವಾದ ಪ್ರಾರ್ಥನಾ ಪದ್ಯಗಳನ್ನು ಹಾಡಬೇಕು, 17ನೇದು ವ್ಯಕ್ತಿಯು ಮಹಾಪ್ರಸಾದವನ್ನು ಸ್ವೀಕರಿಸಬೇಕು. ದೇವರಿಗೆ ನೈವೇದ್ಯ ಮಾಡಿದ ತಟ್ಟೆಯಲ್ಲಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಪ್ರಭುಜಿ ಹರೇ ಬಂದ್ರು. ಕೃಷ್ಣ. ಓಕೆ. ತೊಂದ್ರೆ ಇಲ್ಲ ಮಾತಾಜಿ, ಕಂಟಿನ್ಯೂ ಮಾಡಿ. ಇಲ್ಲ, ನೀವು ಬರುವ ತನಕ ನಾವು ಓದಿದ್ ಪ್ರಭುಜಿ, ಈಗ ನಾನು ಸ್ಟಾಪ್ ಮಾಡ್ತೀನಿ. ಆಯ್ತು, ಇಲ್ಲ ಸುಮ್ಮನೆ ಇಲ್ಲ ಓದಿದ್ದು ಅಷ್ಟೇ. ಒಳ್ಳೇದಾಯ್ತು. ಧನ್ಯವಾದ. ಸಾರಿ, ಕ್ಷಮೆ ಇರ್ಲಿ, ಯಾರೋ ಗೆಸ್ಟ್ ಬಂದಿದ್ರು, ಸ್ವಲ್ಪ ಅವರಿಗೂ ಹೋಗ್ಬೇಕಂತ ಅರ್ಜೆಂಟ್. ಪರವಾಗಿಲ್ಲ ಪ್ರಭುಜಿ, ಪರವಾಗಿಲ್ಲ. ಪರವಾಗಿಲ್ಲ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇದು ನೀವು ಹಾಗಿದ್ರೆ ಇದು 2ನೆಯ ಭಾಗದ ಪಟ್ಟಿ ನೋಡಿದ್ರಲ್ಲ ಪೂರ್ತಿ. ದೈನಂದಿನ ವ್ಯವಹಾರಗಳಲ್ಲಿ ನಿರ್ಲಕ್ಷ್ಯದಿಂದ ಇರಬಾರದು. ಓದಿದ್ರ ಮಾತಾಜಿ? ಅದು ಓದಿದ್ವಿ ಪ್ರಭುಜಿ, ಆದ್ರೆ ನೀವು ವಿವರಿಸಬೇಕಾದ್ರೆ 10 ಹಲವು ಪುಸ್ತಕಗಳನ್ನು ಓದಲು ವ್ಯಕ್ತಿಯು ಪ್ರಯತ್ನಿಸಬಾರದು. ಅಂದ್ರೆ ಗುರುಗಳ ಹೇಳಿರುವಂತಹ ಪುಸ್ತಕಗಳನ್ನ ಓದಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ
ಹರೇ ಕೃಷ್ಣ ಪ್ರಭುಜಿ, ಬ್ರೇಕ್ ಆಗ್ತಾ ಇದೆ ನಾವು ಪ್ರಭುಜಿ ತುಂಬಾ ವಾಯ್ಸ್. ಹರೇ ಕೃಷ್ಣ ಪ್ರಭುಜಿ, ಓಕೆ. ಹರೇ ಕೃಷ್ಣ. ವಾಯ್ಸ್ ಹರೇ ವಾಯ್ಸ್ ಕೃಷ್ಣ. ಬ್ರೇಕ್ ಆಗ್ತಾ ಇತ್ತು ಪ್ರಭುಜಿ. ಹಾ ಇವಾಗ ಸರಿ ಆಯ್ತಾ? ಆಯ್ತು, ಸರಿಯಾಗಿದೆ ಪ್ರಭುಜಿ. ಓಕೆ. ಹರೇ ಕೃಷ್ಣ. ಸೊ ದೈನಂದಿನ ವ್ಯವಹಾರದಲ್ಲಿ ನಿರ್ಲಕ್ಷ್ಯದಿಂದ ಇರಬಾರದು. ಅಂದ್ರೆ ನಾವು ದಿನನಿತ್ಯ ಮಾಡುವಂತ ವ್ಯವಹಾರಗಳೇನಿದೆಯಲ್ಲ ಅದರಲ್ಲಿ ಯಾವುದೇ ರೀತಿಯಾದಂತ ನಿರ್ಲಕ್ಷ್ಯ ಅನ್ನುವಂತಹದ್ದು ಇರಬಾರದು. ಸೊ ದೇವತೆಗಳಿಗೆ ಗೌರವವನ್ನ ಅಗೌರವ ತೋರಬಾರ್ದು, ಗೌರವವನ್ನ ತೋರ್ಬೇಕು. ಪ್ರತಿಯೊಂದು ದೇವತೆಗೂ ಗೌರವವನ್ನ ತೋರ್ಬೇಕು. ಮತ್ತೆ ಮುಖ್ಯವಾಗಿ ಯಾವುದೇ ಜೀವಿಯನ್ನ ವಿನಾಕಾರಣ ಹಿಂಸಿಸಬಾರದು. ಕಾರಣ ಇದ್ರೆ ಹಿಂಸೆ ಮಾಡಬಹುದು. ಕೆಲವೊಂದು ಇದು ತುಂಬಾ ತೊಂದರೆ ಉಪದ್ರವ ಕೊಡ್ತಾ ಇರುವಂತಹ ಜೀವಿಗಳಿದ್ರೆ, ಆದ್ರೆ ವಿಷ ಜಂತುಗಳು ನಮಗೆ ಅವರಿಂದ ಏನಾದ್ರು ತೊಂದರೆ ಆಗ್ತಾ ಇರುವಂತ ನಮ್ಮ ರಕ್ಷಣೆಗೋಸ್ಕರ ನಾವು ಮಾಡ್ಲೇಬೇಕಲ್ಲ. ಸೊ ಆ ರೀತಿ ಈಗ ಸೊಳ್ಳೆ ಬಂದು ಕಚ್ಚತ್ತೆ ಜೀವಿ, ಸೊಳ್ಳೆ ಹೊಡಿತೀವಲ್ಲ ನಾವು, ಉಪಟಳ ಕೊಡತ್ತಲ್ಲ ಅದು. ಆದ್ರಿಂದ ಸೊ ದೇಗುಲದಲ್ಲಿ ವಿಗ್ರಹಾರಾಧನೆ ಮಾಡುವಾಗ ಅಥವಾ ಭಗವನ್ ನಾಮ ಸಂಕೀರ್ತನೆಯಲ್ಲಾಗುವ ಅಪರಾಧಗಳನ್ನು ಎಚ್ಚರ ವಹಿಸಿ ತಡೆಯಬೇಕು. ನಾವು ಅದ್ರ ಬಗ್ಗೆ ಆದಷ್ಟು ಎಜುಕೇಟ್ ಮಾಡಬೇಕು. ಯಾರಾದ್ರೂ ತಪ್ಪು ಮಾಡ್ತಾ ಇದ್ರೆ ಅದು ಹಾಗಲ್ಲ ಅಂತ ಹೇಳಬೇಕು ಅನ್ನುವಂಥದ್ದು. ಅದು ಭಕ್ತರಿಗೆ ಹೇಳ್ಬಹುದು. ಆದ್ರೆ ಅಭಕ್ತರಿಗೆ ಇದನ್ನ ನಾವು ಹೇಳುವಾಗೆಲ್ಲ ಆದ್ರೆ ಅವರು ಅಲ್ಲಿ ಬರೋದಿಲ್ಲ ಬಿಡಿ. ಭಕ್ತರ ಇದರಲ್ಲಿ ಆ ಸ್ಪೇಸ್ ಅಲ್ಲಿ ಅವರ ಭಕ್ತರು ಅನ್ನೋರು ಬರೋದಿಲ್ಲ. ಅದರಿಂದ ಅಲ್ಲಿರೋ ಭಕ್ತರು ಏನಾದ್ರು ತಪ್ಪನ್ನ ನಾವು ನೋಡಿದ್ರೆ ಅದನ್ನ ಸರಿ ಮಾಡಿಸುವಂತದ್ದು, ಅದು ಮಾಡ್ಲೇಬೇಕು ಅನ್ನುವಂಥದ್ದು ಹೇಳಲಾಗಿದೆ. ಇದನ್ನ ಸಾಧನ ಭಕ್ತಿ ಅನ್ನುವಂಥದ್ದು. ಸಾಧನ ಭಕ್ತಿ ಅಭ್ಯಾಸಶೀಲ ಭಕ್ತಿ ಸೇವೆಯನ್ನು ಮಾಡುವ ನೆಲೆಗೆ ಏರಿಕೊಳ್ಳಲಾರನು. ಅಂದ್ರೆ ಅವನು ಏರಿಸ್ಕೊಳ್ಬೇಕು. ಇದನ್ನ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ತನ್ನನ್ನು ತಾನು ಮೇಲಕ್ಕೆ ಏರಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಸೊ ಮೊದಲನೇದು ಹೀಗೆ ಅಭ್ಯಾಸ ಮಾಡಿಕೊಳ್ಳುವಂತದ್ದು. ಎರಡನೇದು ಆಟೋಮೆಟಿಕಲಿ ನಾವು ಭಕ್ತಿಯನ್ನ ಮಾಡುವಂತದ್ದು. ಮೊದಲನೇದು ಭಕ್ತಿಗೆ ನಮ್ಮನ್ನ ಕೊಂಡೊಯ್ಯತ್ತೆ. ಆ ರೀತಿಯಾಗಿ ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಾವು ಮುಂದೆ ಆಟೋಮೆಟಿಕಲಿ ನಾವು ರಾಗಾನುಗ ಭಕ್ತಿಗೆ ಹೋಗ್ತೇವೆ ಅನ್ನೋದು. ಸೊ ಇಲ್ಲಿ ಒಟ್ಟು 20 ಅಂಶಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಸೊ ಮಾತಾಜಿಗಳು ಹಾಗೆ ನೀವು ಮುಂದೆ ಓದ್ತಾ ಇದ್ರಿ ಅಲ್ವಾ? ಇನ್ನು ಕೆಲವು ಮೂಲ ತತ್ವಗಳ ಬಗ್ಗೆ ಅವರು ಹೇಳ್ತಾರೆ. ವೈಷ್ಣವರು ಗುರುತಿಸಲಾದ ತಿಲಕದಿಂದ ವ್ಯಕ್ತಿಯು ಯಾಕೆ ತಿಲಕವನ್ನ ಹಚ್ಬೇಕಂತ ಹೇಳಿದ್ದಾರೆ ಇಲ್ಲಿ? ಹರೇ ಕೃಷ್ಣ. ಕೃಷ್ಣನನ್ನು ಸ್ಮರಿಸಲಿಕ್ಕೂ, ಕೃಷ್ಣನ ಸ್ಮರಣೆ ಬರುತ್ತೆ ತಿಲಕ ನೋಡಿದಾಗ ಅಂತೇಳಿ ಪ್ರಭುಜಿ. ವೈಷ್ಣವ ಅದೇ ವೈಷ್ಣವ ಗುರುತು ಅದನ್ನ ನೋಡೋದರಿಂದ ಮಾತಾಜಿ ಹೇಳಿದಾಗೇನೆ ನಮಗೆ ಭಗವಂತನ ನೆನಪಾಗತ್ತೆ, ಭಗವಂತನ ಪ್ರಜ್ಞೆ ಬರುತ್ತೆ ಅನ್ನುವಂಥದ್ದು ಒಂದು ಸಂಕೇತ. ಅದೇ ನೋಡಿದವರೆಲ್ಲ ಕೃಷ್ಣನ ಸ್ಮರಿಸುವಾಗ ಅಷ್ಟು ಜನರಿಗೆ ಕೃಷ್ಣ ಪ್ರಜ್ಞೆ ಕೊಟ್ಟಾಗೆ ಆಗುತ್ತೆ ಒಂದು ಸಲಕ್ಕೆ. ಹೌದು. ಹರೇ ಕೃಷ್ಣ. ಇತರಿಗೆ ಕೃಷ್ಣನ ನೆನಪು ಕೊಡುವ ಸಲುವಾಗಿ ತಿಲಕ ಧರಿಸಬೇಕಾದದ್ದು ಅಗತ್ಯ ಅಂತ ಚೈತನ್ಯ ಮಹಾಪ್ರಭುಗಳೇ ಹೇಳಿರುವಂತಹದ್ದು. ಸೊ ತನ್ನ ದೇಹದ ಮೇಲೆ ಹರೇ ಕೃಷ್ಣ ಅಂತ ಬರ್ಕೋಬಹುದು ಅಂತ ಹೇಳ್ತಾರೆ. ಹೂಗಳು, ಭಗವಂತನಿಗೆ ಅರ್ಪಿಸಿದ ಹೂಗಳ ಸ್ವೀಕಾರ ಮಾಡ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಅಂತ ಬರ್ಕೊಳ್ಳೋದು ಹೇಗೆ? ದೇಹದ ಮೇಲೆ ಹೇಳಿದ್ರಲ್ಲ, ಅದು ಹೇಗೆ ಪ್ರಭುಜಿ? ಈಗ ಅದಕ್ಕೂ ಇದು ಬರುತ್ತೆ ಮಾತಾಜಿ, ಸೀಲ್ ಬರುತ್ತೆ ಅದಕ್ಕೂ. ಹೌದು, ಹರೇ ಕೃಷ್ಣ ಅಂತ. ಹೌದು, ಬರ್ದಿರೋದೇ ಸಿಗತ್ತೆ. ನೀವು ಅದು ಗಂಧದ ಮೇಲೆ ಒತ್ತಿ ಅಲ್ಲಿ ಹಚ್ಕೊಂಡ್ರೆ ಆಯ್ತು. ಓ, ಗೊತ್ತಿಲ್ಲ ಇದು ಮಾತಾಜಿ. ದೇವಸ್ಥಾನದಲ್ಲಿ ಇಸ್ಕಾನ್ ಟೆಂಪಲ್ ಅಲ್ಲಿ ಮಾಡ್ತಾರೆ. ನನ್ಗೆ ಅನ್ಸುತ್ತೆ ಸಚ್ಚಿದಾನಂದ ಪ್ರಭುಜಿ ಹಾಕೊಂಡಿರ್ತಾರೆ ಹಣೆಗೆ, ಅದು ಆತರನೇ ಬರ್ದಿರತ್ತೆ ಅನ್ಸುತ್ತೆ ನನ್ಗೆ, ಅಲ್ವಾ? ಅದೇ ಗಂಧದ ಮೇಲೆ ಒತ್ತಿ ನಾವು ಹಾಕೋಬಹುದು. ಅವರು ಹಣೆಯಲ್ಲಿ ಹಾಕಿರ್ತಾರಲ್ಲ ಮಾತಾಜಿ, ಭಾಗವತಂ ಕ್ಲಾಸ್ ಬರುವಾಗ. ಅದೇ ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ಸೈಡ್ ಹಾಕಿರ್ತಾರೆ ತಿಲಕದ ಕಡೆ. ಅದೇ ಇರ್ಬೇಕು. ನಾನು ಇಲ್ಲಿ ಅದು ತಿಲಕದ ಹಣೆನಲ್ಲಿ ಲೆಫ್ಟ್ ರೈಟ್ ಸೈಡ್ ಅದು ತಿಲಕ ಅಲ್ಲ, ಅದು ಪೂಜೆ ಆದ್ಮೇಲೆ ಗಂಧವನ್ನ ಹಚ್ಕೊಂಡಿರುವಂತದ್ದು, ಭಗವಂತನಿಗೆ ಅರ್ಪಿಸಿದ ಗಂಧವನ್ನ ಹಚ್ಕೊಂಡಿರುವಂತದ್ದು. ಅದೇನು ಒಂಥರ ಡಿಸೈನ್ ಅಲ್ಲಿ ಇರುತ್ತೆ ಪ್ರಭುಜಿ. ಆದ್ರೆ ಸೀನಿಯರ್ ಡಿವೋಟಿ ಎಲ್ಲರಿಗೂ ಹಚ್ತಾ ಇರ್ತಾರೆ. ಅದು ಗಂಧ. ಅದು ಏನು, ಅದು ಯಾಕೆ ಡಿಸೈನ್ ತರ ಕಾಣಿಸುತ್ತೆ ಅಂದ್ರೆ
ಅದು ಒಂದು ಕಾಟನ್ ಅಲ್ಲಿ ಡಿಪ್ ಮಾಡಿ ಅದನ್ನ ಹೀಗೆ ಇಡ್ತಾರೆ. ಅದು ಓಕೆ ಓಕೆ, ನಾನು ಅದು ಸೀಲೆ ಅದ್ರಲ್ಲಿ ಹರೇ ಕೃಷ್ಣ ಇಲ್ಲ 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 ಈಗ ಇಲ್ಲಿ ಓದುವಾಗ ಅನ್ಕೊಂಡಿದ್ದ ಅಷ್ಟೇ ಪ್ರಭುಜಿ. ಇಲ್ಲ ಇಲ್ಲ, ಇದು ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಒಂದು ಹೂ ತಗೊಂಡು ಹೂವಿಂದ ಡಿಪ್ ಮಾಡಿ ಹಿಂಗ್ ಹಚ್ತಾ ಇದ್ರು ಪ್ರಭುಜಿ, ನಮ್ಗೆಲ್ಲ ನಾವು ಹಚ್ಕೊಂಡಿದ್ವಿ. ಓಕೆ ಓಕೆ ಓಕೆ. ಅದೇ ಹೂವು ಇಲ್ಲ ಕಾಟನ್ ಅಥವಾ ಅದರಲ್ಲಿ ಆ ಗಂಧವನ್ನ ಹಚ್ಕೊಳ್ಳೋದು. ದೇವರಿಗೆ ಅರ್ಪಿಸಿದ ಹೂವಿನಿಂದ ಅದನ್ನ ಹಾಕೊಳ್ತಾರಲ್ಲ. ಈ ಕಾಟನ್ ಲತಾ ಮಾತಾಜಿ ಆ ಗಂಧದಲ್ಲೂ ಆ ಕೃಷ್ಣನ ನೋಡ್ತಾ ಇದ್ದಾರೆ. ಹೌದು. ಸೊ ಕೀರ್ತನೆ ಮಾಡುವಂತಹದ್ದು, ನರ್ತನೆ ಮಾಡುವಂತಹದ್ದು ಭಗವಂತನ ಎದುರುಗಡೆ ಅಲ್ವಾ. ಅರ್ಚಾ ಮೂರ್ತಿಯನ್ನ ಅಥವಾ ಗುರುಗಳನ್ನು ಕಂಡೊಡನೆ ಅವರಿಗೆ ಬಾಗಿ ನಮಸ್ಕರಿಸುವುದನ್ನ ವ್ಯಕ್ತಿಯು ಕಲಿಬೇಕು. ಇದು ಮಾಡ್ಲೇಬೇಕಾದಂತದ್ದು. ಗುರುಗಳನ್ನ ಕಂಡು ಭಗವಂತನ ವಿಗ್ರಹದ ಎದುರುಗಡೆ ಖಂಡಿತವಾಗಿಯೂ ನಾವು ಲೇಡೀಸು, ನೀವು ಅರ್ಧ ದಂಡವತ್ ಅಂದ್ರೆ ಪೂರ್ತಿ ದಂಡವತ್ ಅಲ್ಲ, ನಾವು ಮಾಡಿದ ಹಾಗೆ ನೀವು ಮಾಡಬಾರ್ದಂತೆ. ಆದ್ರಿಂದ ನೀವು ಪ್ರಣಾಮ ಮಾಡಬೇಕು, ದಂಡವತ್ ಅಲ್ಲ ಅದು. ಸೊ ದಂಡವತ್ ಪ್ರಣಾಮ ಅಲ್ಲ. ಬಾಯಲ್ಲೂ ಹೇಳ್ಬಾರ್ದ ಪ್ರಭುಜಿ? ಬಾಯಲ್ಲೂ ದಂಡವತ್ ಪ್ರಣಾಮ ಅಂತ ಹೇಳ್ಬಾರ್ದಲ್ಲ? ಸುಮಾರು ಜನ ಹೇಳ್ತಾರೆ, ಬಟ್ ಅವ್ರಿಗೆ ಗೊತ್ತಿರಲ್ಲ. ಹೇಳ್ಬಾರ್ದು ದಂಡವತ್ ಅಂತ ಮಾಡೋದೇ ಇಲ್ವಲ್ಲ ನೀವು ದಂಡವತ್ ಮಾಡೋದಿಲ್ಲ. ದಂಡವತ್ ಅಂತ ಲೇಡೀಸ್ ಬಾಯಲ್ಲಿ ಹೇಳ್ದಾಗ ಆಗ್ತದೆ ಅಷ್ಟೇ, ಮನಸ್ಪೂರ್ವಕವಾಗಿ ಪ್ರಣಾಮ ಅಂತ. ಪ್ರಣಾಮ ಅಂದ್ರೆ ಬಾಯಲ್ಲೂ ಹೇಳ್ಬಾರ್ದು ಅಂತ, ಬಾಯಲ್ಲೂ ಹೇಳ್ಬಾರ್ದು ಅಂತ ಅಲ್ವಾ. ಭಾವ ಅಂದ್ರೆ ಏನು? ಈಗ ಒಂದು ಕಳೆದ ಇದರಲ್ಲಿ ಈಶೋಪನಿಷತ್ನಲ್ಲಿ ಒಂದು ಕಥೆ ಹೇಳಿದ್ದೆ. ಈಗ ಒಬ್ಬರಿಗೆ ಒಂದು ಹೂದೋಟದಲ್ಲಿ ಅವರಿಗೆ ಹೂ ಕೊಯ್ದು ಭಗವಂತನಿಗೆ ಏರಿಸ್ಬೇಕು ಅನ್ನುವಂಥದ್ದು ಒಂದು ಇದಿರತ್ತೆ, ಅವ್ರು ಮಾಡ್ತಾರೆ. ಆದ್ರೆ ಅವರ ಇನ್ನೊಬ್ಬ ಭಕ್ತ ಅದನ್ನ ಅವ್ರಿಗೆ ಸ್ಟಾಪ್ ಮಾಡ್ಬಿಡ್ತಾನೆ. ನೀನ್ ನನ್ನ ಗಾರ್ಡನ್ಗೆ ಬಂದು ಹೂ ಕೊಯ್ಯೋದು ಬೇಡ, ನೀನು ದೇವರಿಗೆ ಏರ್ಸೋದು ಬೇಡ ಅಂತ. ಆಗ ಅವ್ರು ಏನ್ ಮಾಡ್ತಾರಂತೆ, ಭಾವನೆಯಲ್ಲಿಯೇ ಅಲ್ಲಿ ಆ ಹೂದೋಟದ ಹೂಗಳನ್ನ ಭಗವಂತನಿಗೆ ಅರ್ಪಿಸ್ತಾರಂತೆ. ಭಾವನೆಯಲ್ಲಿ ಅಂದ್ರೆ ಅವನು ದೇವಿಯ ಆರಾಧನೆಯನ್ನ ಮಾಡ್ತಾ ಇದ್ದ, ಇನ್ನೊಬ್ರು ಕೃಷ್ಣನ ಆರಾಧನೆಯನ್ನ ಭಗವಂತನಿಗೆ. ಆ ರೀತಿಯಾಗಿ ಭಾವ ಅನ್ನುವಂಥದ್ದು ಇದೆಯಲ್ಲ, ಅದು ಭಕ್ತಿಯಲ್ಲಿ ಭಾವ ಪುಷ್ಪ. ಭಕ್ತಿಯಲ್ಲಿ ನಾವು ಮಾಡುವಂತ ಭಾವನೆಯು ಅಷ್ಟೇ ಮುಖ್ಯವಾಗಿರತ್ತೆ ಅನ್ನುವಂಥದ್ದು. ಹರೇ ಕೃಷ್ಣ. ಅದರಿಂದ ನಾವು ಏನ್ ಮಾಡ್ಬೇಕು? ಭಾವನೆ ಅಂದ್ರೆ ಇದು ಆ ರೀತಿಯಾಗಿ ಇದರಿಂದ ನಾವು ಗುರುವಿಗೆ ಅಥವಾ ಮೆರವಣಿಗೆಯಿಂದ ಹೋದಾಗ ಭಕ್ತನು ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು. ಈಗ ಹಲವಾರು ದೇವಸ್ಥಾನಗಳ ಈ ಉತ್ಸವಗಳನ್ನೆಲ್ಲ ನೀವು ನೋಡುವಾಗ ಅರ್ಥ ಆಗತ್ತೆ ನಿಮ್ಗೆ. ಸೊ ಅಲ್ಲಿ ಹೀಗೆ ಉತ್ಸವ ಮಾಡ್ತಾ ಇದ್ರೆ ಅಂದ್ರೆ ಉತ್ಸವ ಮೂರ್ತಿಯನ್ನ ತೆಗೆದುಕೊಂಡು ಅವರು ಮೆರವಣಿಗೆ ಮಾಡುವಾಗ ಪ್ರಭುಜಿ ಕೇಳಿಸ್ತಾ ಇಲ್ಲ, ಬ್ರೇಕ್ ಆಗ್ತಾ ಇದೆ. ಆ ಉತ್ಸವ ಮೂರ್ತಿಯ ಹಿಂದುಗಡೆ ನಾವು ಹೋಗ್ಬೇಕಾದದ್ದು, ಅರ್ಚ ಮೂರ್ತಿ ಅಥವಾ ಪೂಜಾ ಕೇಳಿಸ್ತಾ ಇಲ್ವಾ? 1 ಸೆಕೆಂಡ್. ಹರೇ ಕೃಷ್ಣ. ಕೇಳಿಸ್ತಿದೆ ಪ್ರಭುಜಿ, ಇವಾಗ ಕೇಳಿಸ್ತಿದೆ. ಕೇಳಿಸ್ತಾ ಇದೆ ಅಲ್ವಾ? ಓಕೆ. ಈಗ ಅದೇ ಅಂದ್ರೆ ದೇವಸ್ಥಾನಗಳಲ್ಲಿ ಅವ್ರು ಇಲ್ಲಿ ಮತ್ತೆ ಹೇಳ್ತಾರೆ, ಮೂಲ ಎಲ್ಲ ಕಡೆ ಹೇಗೆ ನಾರ್ಮಲಿ ಉತ್ಸವ ಮಾಡುವಂತಹ ಮೂರ್ತಿಯೇ ಬೇರೆ ಇರತ್ತೆ. ಮತ್ತೆ ಗರ್ಭ ಗುಡಿಯಲ್ಲಿ ಅದು ಪ್ರತಿಷ್ಠೆ ಮಾಡಿರುವಂತಹದ್ದು, ಅದನ್ನ ಅವರು ಮೂವ್ ಮಾಡೋದಿಲ್ಲ. ಮೂರ್ತಿ ಉತ್ಸವ ಅಂದ್ರೆ ದೇವಸ್ಥಾನದಲ್ಲಿ ಇರುವಂತಹದ್ದು. ಅದರಿಂದ ಈ ಉತ್ಸವ ಮೂರ್ತಿಯನ್ನ ಹೀಗೆ ಪ್ರತಿ ವಾರದ ಸುತ್ತ ಅಟ್ಲೀಸ್ಟ್ ಮೆರವಣಿಗೆ ಮಾಡಿ ಮತ್ತೆ ಆ ಉತ್ಸವ ಮೂರ್ತಿಯನ್ನ ಮತ್ತೆ ಅದರ ಜಾಗದಲ್ಲಿ ತೆಗೆದುಕೊಂಡು ಹೋಗಿರುವಂತಹದ್ದು, ಪಲ್ಲಕ್ಕಿಯಲ್ಲಿ, ರಥದಲ್ಲೋ ಎಳೆದು. ಇದೆಲ್ಲ ನಿಮಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ? ದೇವಸ್ಥಾನಗಳಲ್ಲಿ ಹೀಗೆ ಈ ತರದ ಉತ್ಸವ ಆಗುವಂತಹದ್ದು. ಹೌದು ಪ್ರಭುಜಿ, ಹೌದು. ತಿರುಪತಿಯಲ್ಲಿ ನಡೆಯುತ್ತೆ ಪ್ರಭುಜಿ ಇದೆಲ್ಲ ಚೆನ್ನಾಗಿ. ಹೌದು. ಅಲ್ಲ, ಜನರಲಿ ಎಲ್ಲಾ ದೇವಸ್ಥಾನಗಳಲ್ಲಿಯೂ ನಡೆಯುತ್ತೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲೂ ಪ್ರತಿ ಗುರುವಾರ ನಡೆಯುತ್ತೆ. ಹೌದು. ದೇವಸ್ಥಾನಗಳಲ್ಲೆಲ್ಲ ಬ್ರಹ್ಮೋತ್ಸವ ಅಂತ ಎಲ್ಲ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ದಿನಾ ನಡೆಯುತ್ತೆ ಗುರುಗಳು ಉಡುಪಿಯಲ್ಲಿ. ದಿನಾನು ನಡೆಯುತ್ತೆ ಅದು. ಅಂದ್ರೆ ಸಾಯಂಕಾಲ ಸಮಯ ಪೂಜೆ ಆದ್ಮೇಲೆ ಒಂದ್ ರೌಂಡ್ ಉತ್ಸವ ಮೆರವಣಿಗೆ ಮಾಡಿ ತೆಗೆದುಕೊಂಡು ಹೋಗಿ ಇದ್ ಮಾಡುವಂತಹದ್ದು. ಸೇವೆ ಸಲ್ಲಿಸುವವರು ಇರ್ತಾರೆ, ಕೆಲವರು ಪಲ್ಲಕ್ಕಿ ಆ ಸೇವೆ ಈ ಸೇವೆ ಅಂತ ಭಗವಂತನಿಗೆ ಮಾಡ್ತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಬಹಳ ಚೆನ್ನಾಗಿರುತ್ತೆ ಗುರುಗಳೇ. ಹೌದು. ಕೊಳಲು ಸೇವೆ ಎಲ್ಲ ಇರುತ್ತೆ ಕೃಷ್ಣನಿಗೆ. ಕೊಳಲು ಊದಿ ಕೊಳಲಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಅಷ್ಟಾವಧಾನ ಸೇವೆನೂ ಮಾಡ್ತಾರೆ. ಅಷ್ಟಾವಧಾನ ಇದೆ ಅಲ್ವಾ?
ಸೊ ಅಷ್ಟಾವಧಾನ ಸೇವೆ ಅಂದ್ರೆ 18 ರೀತಿಯಾಗಿ ಈ ವೇದ ಮತ್ತೆ ನೃತ್ಯ, ಸಂಗೀತ, ಭಾಗವತನು ಹೇಳ್ತಾರೆ, ಶ್ಲೋಕನು ಹಾ, ಹೇಳ್ತಾರೆ, ಶಾಸ್ತ್ರ, ಅದ್ರಲ್ಲಿ ಭಾಗವತ ಹೌದು. ಶ್ಲೋಕ ಬರುತ್ತೆ. ಶಾಸ್ತ್ರ ಸೇವಾ ಮತ್ತೆ ಈ ಭಾಗವತ ವಾದ್ಯಗಳ ಸೇವಾ. ಸೇವಾ, ಈ ಹಲವಾರು ಈಗ ಅದಕ್ಕೆ ಅಷ್ಟಾವಧಾನ 8 ರೀತಿಯಾದಂತಹ ಒಂದು ಪ್ರತಿನಿತ್ಯ ಭಗವಂತನಿಗೆ ಮಾಡುವಂತಹದ್ದು, ಆ ರೀತಿಯಾದ ಸೇವೆಗಳು ನಡೀತವೆ. ಸೊ ಇದನ್ನೆಲ್ಲ ನಾವು ಮಾಡಬೇಕು ಅನ್ನುವುದನ್ನ ಶಾಸ್ತ್ರ ಹೇಳುತ್ತೆ, ಭಗವಂತನಿಗೆ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಒಂದು ವಿಶೇಷವಾಗಿ ಒಂದು ಹೇಳ್ತಾರೆ ಅವರು, ಕೆಲವರು ಈಗ ಈ ಬ್ಯಾಲೆನ್ಸ್ ಅಂದ್ರೆ ನಮ್ಮ ಖರ್ಚು ವೆಚ್ಚಗಳ ಒಂದು ಇದನ್ನ ತಕೊಂಡು ಕೆಲವರು ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿ ಇಯರ್ ಎಂಡ್ ವರ್ಷಾಂತ್ಯದಲ್ಲಿ ಒಪ್ಪಿಸಿ ಬರ್ತಾರಂತೆ. ಅಂದ್ರೆ ದೇವರಿಗೋಸ್ಕರ ತಾನು ಎಷ್ಟು ಖರ್ಚು ಮಾಡಿದ್ದೇನೆ, ಎಷ್ಟು ದುಡಿದಿದ್ದೇನೆ ಅನ್ನುವಂತ ಒಂದು ಲೆಕ್ಕಾಚಾರವನ್ನು ದೇವರಿಗೆ ಕೊಡುವಂತಹದ್ದು ಅಂತ. ಸೊ ಆ ರೀತಿಯಾಗಿ ಅಂದ್ರೆ ದೇವರು ದೇವಸ್ಥಾನವನ್ನು ಬಿಡುವಾಗ ದೇಗುಲದ ಸೇವಕರು ಇಂದಿನ ಆದಾಯ ಎಷ್ಟು, ಖರ್ಚು ಎಷ್ಟು ಇತ್ಯಾದಿ ಆಯಾ ದಿನದ ಹಣಕಾಸಿನ ವ್ಯವಹಾರವನ್ನೆಲ್ಲ ದೇವರಿಗೆ ಒಪ್ಪಿಸುತ್ತಾರೆ. ಈ ಇಡೀ ವ್ಯವಸ್ಥೆಯ ಒಡೆಯ ಭಗವಂತನೆಂದು ಪುರೋಹಿತರು ಹಾಗೂ ಇತರ ಸೇವಕರು ಅವನ ದಾಸರೆಂಬುದು ಇಲ್ಲಿ ನಾವು ಇಲ್ಲಿನ ಭಾವ ಅಂತ ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು. ಭಕ್ತನೊಬ್ಬನು ವಿಷ್ಣು ದೇವಸ್ಥಾನಕ್ಕೆಂದು ಕನಿಷ್ಠ 1 ಸಾರಿ ಅಥವಾ 2 ಸಾರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಭೇಟಿಯಾಗಬೇಕು. 8 ಇಲ್ಲಿ ಓದಿರ್ಬೇಕು ನೀವು ಅಲ್ವಾ? ಇದೆಲ್ಲ ಓದಾಗಿದೆ ಪ್ರಭುಜಿ. ಎಕ್ಸ್ಪ್ಲೇನ್ ಮಾಡ್ತಾರೆ ಊರಿನ ಭಕ್ತರು ಅಂದ್ರೆ ಎಲ್ಲಿ ವೃಂದಾವನದಲ್ಲಿ ಸ್ಪೆಷಲಿ ಏನ್ ಮಾಡ್ತಾರೆ ಅನ್ನುವಂಥದ್ದು. ಊರಿನ ಭಕ್ತರು ಬೆಳಿಗ್ಗೆ ಹಾಗೂ ಸಂಜೆ ಹೊತ್ತು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗುತ್ತಾರೆ. ಇಲ್ಲಿ ನೋಡ್ಬೇಕು. ಹೀಗಾಗಿ ಬೆಳಗಿನ ಹಾಗೂ ಸಂಜೆಯ ವೇಳೆ ಊರಿನ ರಸ್ತೆಗಳ ಜನರಲ್ಲಿ ಜನಜಂಗುಳಿ ಇರುತ್ತೆ. ವೃಂದಾವನದ ನಗರಿಯಲ್ಲಿ ಸುಮಾರು 5,000 ದೇವಾಲಯಗಳಿವೆ. ಎಲ್ಲಾ ದೇವಸ್ಥಾನಗಳಿಗೂ ಭೇಟಿ ಕೊಡುವುದು ಸಾಧ್ಯವಲ್ಲದು ಎಂಬುದು ಸರಿ. ಆದರೆ ಗೋಸ್ವಾಮಿಗಳು ಸ್ಥಾಪಿಸಿದ ಕನಿಷ್ಠ 12 ದೊಡ್ಡ ಮುಖ್ಯ ದೇವಾಲಯಗಳಿವೆ, ಅವಕ್ಕೆ ಹೋಗ್ಬೇಕು. 12 ದೇವಸ್ಥಾನ ಇದೆ. ಇಲ್ಲಿ 5,000 ದೇವಾಲಯ ಇದೆ ಹೇಳ್ತಾ ಇದ್ದಾರೆ ಪ್ರಭುಜಿ ಇಲ್ಲಿ ವೃಂದಾವನದಲ್ಲಿ. ಹೌದೌದು. ಒಂದೊಂದು ಗಲ್ಲಿನಲ್ಲೂ ಒಂದೊಂದು ದೇವಸ್ಥಾನ ಇರುತ್ತೆ. ಸೊ ಇರತ್ತೆ ಭಗವಂತನ ಇದು ಜಾಗ, ಎಲ್ಲದಕ್ಕೂ ಏನಾದ್ರೂ ಒಂದು ಸಿಗ್ನಿಫಿಕೆನ್ಸ್ ಇದೆ. ಈವನ್ ವಾರಣಾಸಿಲೂ ಹಾಗೆ ಅಲ್ವಾ ಪ್ರಭುಜಿ? ಒಂದೊಂದು ಲೈನ್ ಅಲ್ಲೂ ಒಂದೊಂದು ದೇವಸ್ಥಾನಗಳಿದೆ. ಅಲ್ಲಲ್ಲಿ ಒಂದು ಚಿಕ್ಕ ದೇವಸ್ಥಾನವನ್ನು ಕಟ್ಟಿರ್ತಾರೆ. ಅದರಿಂದ ಕನಿಷ್ಠ 3 ಬಾರಿ ಆದ್ರೂ ದೇವಾಲಯಕ್ಕೆ ಪ್ರದಕ್ಷಿಣೆ, ಅಂದ್ರೆ ನಾವು ಎಷ್ಟು ಸಲ ಪ್ರದಕ್ಷಿಣೆ ಹಾಕ್ಬೇಕು ದೇವಸ್ಥಾನಕ್ಕೆ ಹೋದಾಗ ಅಂದ್ರೆ 3 ಸಲ, 5 ಸಲ, 10 ಸಲ, 15 ಸಲ ಬೇರೆ ಬೇರೆ ರೀತಿಯಾದಂತಹದ್ದು ಇದೆ. ಓಕೆ, ಅದನ್ನ ನಾವು ಮಾಡ್ಬೇಕು ಅನ್ನುವಂತಹದ್ದು. ಅಂದ್ರೆ ವೃಂದಾವನದಲ್ಲಿ ಯಾವಾಗಲೂ ನೆಕ್ಸ್ಟ್ ಟೈಮ್ ವೃಂದಾವನದ ಯಾತ್ರೆ ಇದ್ರೆ ದಯವಿಟ್ಟು ನೀವು ಹೆಚ್ಚಿನ ಸಂಖ್ಯೆ ನಾವೆಲ್ಲರೂ ಹೋಗೋಣ. ಓಕೆ, ಒಂದು ಸಲ ವರ್ಷದಲ್ಲಿ ಅಲ್ಲಿ ಹೋಗಿ ನಾವು ಗೋವರ್ಧನ ಪರಿಕ್ರಮ ಮಾಡ್ಬೇಕು. ನೀವ್ ಯಾರಾದ್ರೂ ಹೋಗಿ ಬಂದಿದ್ದೀರಾ ಲಾಸ್ಟ್ ಇಯರ್? ಪ್ರಭುಜಿ ಲಾಸ್ಟ್ ಇಯರ್ ಹೋಗಿ ಬಂದ್ವಿ ನಾವು. ನೀವು ಹೋಗಿ ಬಂದಿದ್ದೀರಾ? ಮಾತಾಜಿ ಹರೇ ಕೃಷ್ಣ. ನಿಮಗೆ ಗೊತ್ತಿರ್ಬೇಕು ಹೇಗಾದ್ರೆ ಅನುಭವ. ಒಂದ್ 5-6 years ಕೆಳಗೆ ಹೋಗಿದ್ದು ಪ್ರಭುಜಿ. ಪ್ರಭುಜಿ ವಾಪಸ್ ಬರಕ್ಕೆ ಇಷ್ಟ ಆಗಲ್ಲ ಪ್ರಭುಜಿ, ಅಷ್ಟು ಚೆನ್ನಾಗಿದೆ ವೃಂದಾವನ. ಅದೇ ನೋಡಿ, ಕರೀತಾ ಇದ್ದಾನೆ ಕೃಷ್ಣ. ನೀವೀಗ ಹೇಳಿದ ತಕ್ಷಣ ನೋಡಿ ನಾನು ಹೇಳ್ಬಿಟ್ಟೆ ಪ್ರಭುಜಿ ಹೋಗೋಣ ಅಂತ. ಇನ್ನೊಂದ್ಸಲ ಹೋಗೋಣ. ಈ ವರ್ಷ ಲಾಸ್ಟ್ ಇಯರ್ ನಾನು ಎಲ್ಲೂ ಹೋಗಿಲ್ಲ, ಈ ಸಲ ಹೋಗ್ಬೇಕು. 2 ಕಡೆ ಹೋಗ್ಬೇಕು. ಒಂದು ಚೈತನ್ಯ ಮಹಾಪ್ರಭುಗಳಾದ ಈ ವೆಸ್ಟ್ ಬೆಂಗಾಲ್ ಅಲ್ಲಿ ಇರುವಂತಹ ನವದೀಪ ಧಾಮ, ಮಾಯಾಪುರ, ಮತ್ತೆ 2ಕ್ಕೂ ಹೋಗೋಣ, ಪ್ಲಾನ್ ಮಾಡೋಣ. ಓಕೆ, ಎಲ್ಲರೂ ಸೇರಿ ಹೋಗೋಣ ಈ ಸಲ. ಸೊ ಇಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಮತ್ತೆ ಮಂತ್ರಗಳನ್ನ ಉಚ್ಚರಿಸಬೇಕು, ಹಾಡಬೇಕು, ಕೀರ್ತನೆ, ಇದೆಲ್ಲ ಸೇವೆಗಳು ಭಗವಂತನಿಗೆ ಮಾಡುವಂತಹದ್ದು. ಓಕೆ, ಪ್ರಾರ್ಥನೆ ಮಾಡಬೇಕು, ಮುಖ್ಯವಾದ ಪ್ರಾರ್ಥನಾ ಪದ್ಯಗಳನ್ನ ಹಾಡಬೇಕು. ಬೆಳಗ್ಗೆ ಇಸ್ಕಾನ್ ಅಲ್ಲಿ ಬೆಳಗ್ಗೆ 4 ಗಂಟೆಗೆ ಪ್ರಾರ್ಥನೆ ನಡೆಯುತ್ತೆ. ಆನ್ಲೈನ್ ಅಲ್ಲಿ ಯಾರಾದ್ರೂ ಜಾಯ್ನ್ ಆಗಿದ್ದೀರಾ? ಬಹಳ ಸುಂದರವಾದ ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲ ಅಟೆಂಡ್ ದಯವಿಟ್ಟು ಮಂಗಳಾರತಿ ಬೆಳಿಗ್ಗೆ ಮಂಗಳಾರತಿಗೆ ಬೆಳಿಗ್ಗೆ ಬೇಗ ಜಾಯ್ನ್ ಆಗಿಲ್ಲ ಅಂದ್ರೆ ಬಹಳ ಸುಂದರವಾಗಿರುತ್ತೆ. ನಾನು ಲಾಸ್ಟ್ ಟೈಮ್ 1-2 ಸಲ ಮಂಗಳೂರಲ್ಲಿ ಇದ್ದೆ, ಟೆಂಪಲ್ ಅಲ್ಲಿ ಬೆಳಗ್ಗೆ ಆ ಟೈಮಿಗೆ. ಒಂದ್ಸಲ ನಾವು ಈಗ ಟೀಚರ್ಸ್ ಟ್ರೈನಿಂಗ್ ಇತ್ತು, ಅದಕ್ಕೆ ಹೋಗಿದ್ದೆ. ಇನ್ನೊಂದ್ಸಲ
ಹಾಗೆ ನಾನು ಮಂಗಳೂರಿಗೆ ಯಾವುದೋ ಒಂದು ಕೆಲಸದಲ್ಲಿ ಹೋದಾಗ ಅಲ್ಲಿ ಹೋಗಿದ್ದೆ. ಸೊ ದೇವಸ್ಥಾನ ಪ್ರಸಾದ ಸ್ವೀಕಾರ ಮಾಡೋದಕ್ಕೆ. ಸೊ ಬೆಳಿಗ್ಗೆ ತುಂಬಾ ಬಹಳ ಸುಂದರವಾದಂತಹ ಭಗವಂತನ ಒಂದು ಮಂಗಳಾರತಿ ನೀವು ಹೇಳಿದಾಗೆ ಅದು ವೈಷ್ಣವ ಭಜನೆ ಕೇಳುವಾಗ ಬಹಳ ಮಂಗಳಾರತಿಗೆ ಮುಂಚೆನಾ ಪ್ರಭುಜಿ? ಮಂಗಳಾರತಿ ಆದ್ಮೇಲೆ? ಅವನು ಭಗವಂತನ ಹೇಳೋದ್ಕಿಂತ ಮೊದ್ಲು ಅವನಿಗೆ ಹೇಳಿಸ್ಲಿಕ್ಕೆ ಅಂತಾನೆ ಅದಕ್ಕೂ ಮೊದ್ಲೇನೆ ಒಂದಿಷ್ಟು ಭಜನೆ ಆಗತ್ತೆ, ಕೀರ್ತನೆ ಮಾಡ್ತೇವೆ. ಕೀರ್ತನೆ ಮಾಡಿದ್ಮೇಲೆ ವೈಷ್ಣವ ಭಜನೆ. ನಾವು ಆನ್ಲೈನ್ ಅಲ್ಲಿ ನೋಡುದಲ್ಲ, ಅದಕ್ಕಿಂತ ಮುಂಚೆನೆ ಇರತ್ತ ಪ್ರಭುಜಿ ಹಾಡು? ಸಂಸಾರ ದಾವಲ ಹೇಳುವ ಮುಂಚೆನೆ ಹೇಳ್ತಾರ? ಅಲ್ಲ, ಅದೇ ಅಲ್ಲಿಂದಾನೆ ಸ್ಟಾರ್ಟ್ ಆಗೋದು. ಅಲ್ಲಿಂದಾನೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಎಲ್ಲ ಇನ್ವಾಲ್ವ್ ಆಗಿದ್ದೀರಾ. ಥ್ಯಾಂಕ್ ಯು, ಧನ್ಯವಾದಗಳು. ಅದೆಲ್ಲ ಅಟೆಂಡ್ ಮಾಡಲೇಬೇಕು ಪ್ರಭುಜಿ, ಭಕ್ತಿಶಾಸ್ತ್ರಿ ಕ್ಲಾಸ್ ಅಲ್ಲಿ ಇದ್ರೆ ಕಂಪಲ್ಸರಿ ಮಾಡಿದ್ದಾರೆ ಪ್ರಭುಜಿ. ಮಾಡ್ಲೇಬೇಕು. ವ್ಯಕ್ತಿಯು ಚರಣಾಮೃತ ಆದ್ರೆ ತೀರ್ಥ ತಗೋಬೇಕು. ಭಗವಂತನಿಗೆ ಅರ್ಪಿಸಿದ ಪರಿಮಳ ದ್ರವ್ಯಗಳ ಹೂಗಳನ್ನ ವ್ಯಕ್ತಿಯು ಆಘ್ರಾಣಿಸಬೇಕು. ವಿಗ್ರಹದ ಪಾದಾರವಿಂದಗಳನ್ನ ಸ್ಪರ್ಶಿಸಬೇಕು. ಪೂಜಾ ವಿಗ್ರಹವನ್ನ ಭಕ್ತಿಪೂರ್ವಕವಾಗಿ ನೋಡಬೇಕು. ಇದು ಮುಖ್ಯವಾದದ್ದು. ವಿಗ್ರಹವನ್ನ ಭಕ್ತಿಪೂರ್ವಕವಾಗಿ ನಾವು ನೋಡುವಂತದ್ದು ಭಾವನೆ. ನಾವು ಅಲ್ಲಿ ಆ ರೀತಿಯಾಗಿ ವಿಗ್ರಹದ ಪಾದಾರವಿಂದಗಳನ್ನ ಸ್ಪರ್ಶಿಸಬೇಕು. ಪೂಜಾ ವಿಗ್ರಹವನ್ನು ಭಕ್ತಿಪೂರ್ವಕವಾಗಿ ನೋಡಬೇಕು. ಬೇರೆ ಬೇರೆ ವೇಳೆಗಳಲ್ಲಿ ವಿಗ್ರಹಕ್ಕೆ ಆರತಿ ಮಾಡಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಹೀಗೆ ಅದು ಅವರಿಗೆ ಭೋಗ ಅರ್ಪಿಸೋ ಮೊದಲು ಆರತಿ ಮಾಡಿ, ಭೋಗ ಅರ್ಪಿಸಿ ಮತ್ತೆ ಆರತಿ ಮಾಡಿ ಪ್ರಸಾದ ಸ್ವೀಕಾರ ಮಾಡುವಂತಹದ್ದು. ಸೊ ಭಗವಂತನ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಸಲ್ಲಿಸಬೇಕು. ಶ್ರೀಮದ್ ಭಾಗವತಂ ಅಥವಾ ಭಗವದ್ಗೀತೆಯಂತಹ ಗ್ರಂಥಗಳಿಂದ ಭಗವಂತನ ಲೀಲೆಗಳನ್ನ ಶ್ರವಣ ಮಾಡಬೇಕು. ಮೂರ್ತಿಯನ್ನ ಕುರಿತು ಧ್ಯಾನ ಮಾಡಬೇಕು. ವಿಗ್ರಹವನ್ನ ಸ್ಮರಿಸುತ್ತಿರಬೇಕು. ಸ್ವಯಂ ಸೇವೆ ಒಂದಿಷ್ಟನ್ನ ಮಾಡಬೇಕು. ನಮ್ಮ ಸ್ವಯಂ ಸೇವೆ ಅಂದ್ರೆ ಭಗವಂತನ ಕುರಿತಾಗಿ ಏನಾದ್ರೂ ಒಂದು ಸೇವೆ, ನಮ್ಮ ಕೆಲಸ, ಕೈಲಾಗಿರುವಂತ ಕೆಲಸ. ಈಗ ನಾವು ಟೆಂಪಲ್ ಹೋದ್ರೆ ಅಲ್ಲಿ ಏನಾದ್ರೂ ನಮ್ಗೆ ಅಲ್ಲಿದ್ದಾಗ ಬೆಳಗಿಂದ ಸಂಜೆವರೆಗೆ ಏನು ಕೆಲಸ ಮಾಡ್ಲಿಕ್ಕೆ ಆಗತ್ತೋ ಅದನ್ನ ಮಾಡುವುದು. ಅದು ಕ್ಲೀನಿಂಗ್ ಇರ್ಬೋದು, ಅಥವಾ ಎಲ್ಲೋ ಒಂದು ವಾಲಂಟರಿ ಆಗಿ ನಾವೇನಾದ್ರೂ ಮಾಡುವಂತದಿರೋದು, ಹೀಗೆ ಕ್ಲಾಸ್ ತಗೊಳ್ತಾ ಇರೋದು, ನಮ್ಮನ್ನ ನಾವು ಯಾವ್ದಾದ್ರು ಒಂದು ಸೇವೆಯಲ್ಲಿ ಈಗ ನಿಮ್ಗೆ ಟೆಂಪಲ್ಗೆ ಹೋಗಕ್ ಆಗ್ತಾ ಇಲ್ಲ, ಆನ್ಲೈನ್ ಅಲ್ಲಿ ನೀವು ಬಹಳಷ್ಟು ಸೇವೆಗಳನ್ನ ಮಾಡಬಹುದು. ಸೊ ದಯವಿಟ್ಟು ಅಂತಹ ಯಾವ್ದಾದ್ರು ಒಂದು ಸೇವೆಯನ್ನ ಮಾಡಿ, ಭಗವಂತನಿಗೆ ಪ್ರಿಯವಾಗುವಂತಹದ್ದು. ಅದು ಇಸ್ಕಾನ್ ಅಲ್ಲಿ ಮಾತ್ರ ಅಪರ್ಚುನಿಟಿ ಪ್ರಭುಜಿ. ಬೇರೆ ಯಾವ ದೇವಸ್ಥಾನದಲ್ಲಿ ಸಹ ಆತರ ಅಪರ್ಚುನಿಟಿ ಕೊಡಲ್ಲ. ಅದಕ್ಕೆ ಅಂತಾನೆ ಕೆಲವು ಜನರು ಇರ್ತಾರೆ, ಅವರೇ ಮಾಡ್ಬೇಕು. ಬಟ್ ಇಲ್ಲಿ ಇಸ್ಕಾನ್ ಅಲ್ಲಿ ಆತರ ಒಂದು ಸೇವೆ ಅವಕಾಶ ಇದೆ ಅಲ್ವಾ ಪ್ರಭುಜಿ? ಹೌದು, ಹೌದು, ಇದೆ. ಭಕ್ತರಾಗಿ ನೀವು ಸೇರ್ಕೋಬಹುದು. ಈಗ ಬಹಳ ದೊಡ್ಡ ಯಜ್ಞನೇ ನಡೀತಾ ಇದೆ ಅಲ್ವಾ? ಭಗವದ್ಗೀತಾ ಕ್ಲಾಸ್ಗಳು, ಮತ್ತೆ ಪ್ರತಿ ಕ್ಲಾಸ್ ಅಲ್ಲಿಯೂ 10, 15, 20 ಸಾವಿರ ಜನ ರಿಜಿಸ್ಟರ್ ಮಾಡ್ತಾರೆ. ಪ್ರತಿ ಬ್ಯಾಚ್ ಅಲ್ಲಿಯೂ ಬೇರೆ ಬೇರೆ ಭಾಷೆಗಳಲ್ಲಿ ಹಲವಾರು ರೀತಿಯಾದಂತಹ ಸೇವೆಗಳಿದಾವೆ. ಸೊ ನಾವು ಯಾಕೆ ಭಕ್ತರು ರಿಜಿಸ್ಟರ್ ಮಾಡ್ತಾರೆ, ಅವರಿಗೆ ಫೋನ್ ಮಾಡಿ ಬನ್ನಿ ಕ್ಲಾಸಿಗೆ ಅಂತ ಕರೆದ್ರೆ ಸಾಕಾಗತ್ತೆ. ಆ ರೀತಿಯಾಗಿ ಅವರ ಪ್ರೆಸೆನ್ಸ್ ಅನ್ನು ನಾವು ಜಾಸ್ತಿ ಮಾಡಬಹುದು, ಅರ್ಥ ಮಾಡ್ಕೊಳ್ಳಿಕ್ಕೆ. ಅವರು ಭಗವದ್ಗೀತೆ ಅನ್ನೋದು ಅವ್ರಿಗೆ ರೀಚ್ ಆಗತ್ತಲ್ವಾ? ಆ ರೀತಿ ಮಾಡೋದ್ರಿಂದ ಸ್ಟಾರ್ಟ್ ಆಗತ್ತೆ. ಲೇಟ್ ಆಗೋಯ್ತು. ಓಕೆ, ಹರೇ ಕೃಷ್ಣ. ಆಯ್ತಾಯ್ತು, ಮುಗಿತು. ಎಲ್ಲಾ ಸಂದರ್ಭಗಳಲ್ಲಿ ತುಳಸಿ ಗಿಡಕ್ಕೆ ನೀರೆರೆಯಬೇಕು. ಭಾಗವತ ಮತ್ತು ಇತರ ಧರ್ಮಗ್ರಂಥಗಳ ಶ್ರವಣವನ್ನು ಮಾಡಬೇಕು. ಮಥುರಾ, ವೃಂದಾವನ ಅಥವಾ ದ್ವಾರಕಾ ನಗರಗಳಂತಹ ಪವಿತ್ರ ಕ್ಷೇತ್ರಗಳಲ್ಲಿ ವಾಸಿಸಬೇಕು. ವೈಷ್ಣವರ ಭಕ್ತರ ಸೇವೆ ಮಾಡಬೇಕು. ತನಗಿರುವ ಸೌಕರ್ಯದ ಪ್ರಕಾರ ವ್ಯಕ್ತಿಯು ತನ್ನ ಭಕ್ತಿ ಸೇವೆಯನ್ನ ಆಯೋಜಿಸಬೇಕು. ಕಾರ್ತಿಕ ಮಾಸ ವಿಶೇಷವಾಗಿ ಅಲ್ಲಿ ದಾಮೋದರನ ಲೀಲೆ, ದಾಮೋದರನ ಪೂಜೆ ಮಾಡುವಂತಹದ್ದು. ಕೃಷ್ಣ ಜನ್ಮಾಷ್ಟಮಿ ಇವೆಲ್ಲ ಮರಿಬಾರ್ದು. ವಿಶೇಷ ಪೂಜಾದಿ ಕೈಂಕರ್ಯ ಮಾಡ್ಲೇಬೇಕು. ಕೃಷ್ಣ ಜನ್ಮಾಷ್ಟಮಿ ದಿನ ನಿಮ್ಮ ಕೈಲಾದಷ್ಟು ಪೂಜೆಯನ್ನ ಮಾಡಿ, ಭಗವಂತನ ಪೂಜೆಯನ್ನ ಮಾಡ್ಲೇಬೇಕು. ಭಕ್ತ ಜನರ ಸಮೂಹದಲ್ಲಿ ಭಾಗವತಲಾದ ಭಕ್ತರ ಸಂಘ ಮಾಡಬೇಕು. ಪ್ರಭುವಿನ ಪವಿತ್ರ ನಾಮವನ್ನ ಉಚ್ಚರಿಸಬೇಕು. ಮಥುರೆಯ ಪರಿಧಿಯಲ್ಲಿ ವಾಸಿಸಬೇಕು. ಹೀಗೆ ಟೋಟಲ್ ಆಗಿ ಒಟ್ಟು 64 ಪಾಯಿಂಟ್ಸ್ ಅನ್ನ ಇಲ್ಲಿ ನಮಗೆ ಕೊಡ್ತಾರೆ. ಸೊ ಅದನ್ನ ನಾವು ಅನುಸರಿಸಬೇಕು ಅನ್ನುವಂಥದ್ದು. 3ನೇ ಭಾಗದ 44 ಈಗ ನಾವು ಓದಿರುವಂತಹ ತತ್ವಗಳನ್ನು ಸೇರಿದೆ. ಹೀಗೆ ಭಕ್ತಿ ಸೇವೆಯ ಸಾಧನೆ ಮಾಡಲು ಒಟ್ಟು 64 ಅಂಶಗಳನ್ನು ನಿರೂಪಿಸಲಾಗಿದೆ. ಈ 64ರಲ್ಲಿ 5 ಅಂಶಗಳೆಂದರೆ ವಿಗ್ರಹ ಪೂಜೆ, ಶ್ರೀಮದ್ ಭಾಗವತಂ ಶ್ರವಣ, ಭಕ್ತರ ಸಂಘ ಮಾಡುವುದು, ಸಂಕೀರ್ತನೆ,
ಹಾಗೂ ಮಥುರಾ ಪ್ರವಾಸ ಬಹಳ ಮುಖ್ಯವಾದದ್ದು. ಈ 64ರಲ್ಲಿ 5 ಅನ್ನುವಂಥದ್ದು. ಈ 64 ಅಂಶಗಳನ್ನ ಕಾಯ ವಾಚ ಮನಸ್ಸ ನಮ್ಮ ಎಲ್ಲಾ ಚಟುವಟಿಕೆಗಳನ್ನು ಒಳಗೊಂಡಿರಬೇಕು ಅನ್ನುವಂತಹದ್ದು. ನಮ್ಮ ಚಟುವಟಿಕೆಯಲ್ಲಿ ಇವೆಲ್ಲ ಇರಬೇಕು ಅನ್ನುವಂಥದ್ದು ಅಂತ ನಾವು ಈ ರೀತಿಯಾಗಿ ಭಕ್ತಿ ಸೇವೆಯನ್ನ ಮಾಡುವುದರಿಂದ ಇದು ಭಕ್ತಿ ಸೇವೆಯ ನಿಯಂತ್ರಕ ತತ್ವ ಅಂತ ಆಗತ್ತೆ. ಹೀಗೆ ಅದು ನಮ್ಮ ಇಂದ್ರಿಯಗಳನ್ನ ನಿಗ್ರಹದಲ್ಲಿ ಇಡತ್ತೆ. ಮೊದಲ ಅಂಶಗಳ ನೈಜತ್ವ ಬೆಂಬಲಿಸುವ ಸಲುವಾಗಿ ಶ್ರೀ ಲಘುಪಾದರು ಮುಂದೆ ಇದ್ರ ಬಗ್ಗೆ ಡೀಟೇಲ್ ನಾಳಿನ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಓಕೆ, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಭಕ್ತಿ ತತ್ವಗಳಿಗೆ ಪ್ರಮಾಣ ಅಂತ, ಅದಕ್ಕೆ ಆಧಾರಗಳನ್ನು ಕೊಡ್ತಾರೆ. ಯಾಕೆ ಮಾಡ್ಬೇಕು ನಾವು ಅನ್ನೋದ್ರ ಬಗ್ಗೆ ಪ್ರಮಾಣ ಇದೆ, ಅದನ್ನ ತಿಳ್ಕೊಳ್ಳೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಶಿವರಾತ್ರಿ. ಸಾರಿ, ಕ್ಷಮೆ ಇರ್ಲಿ, ಮಿಡ್ಲಲ್ಲಿ ಬ್ರೇಕ್ ಆಯ್ತು. ಅದಕ್ಕೆ ಪರವಾಗಿಲ್ಲ, ನಾವು ಓದಿದ್ವಿ, ಆ ಟೈಮ್ ಸಹ ವೇಸ್ಟ್ ಆಗ್ಲಿಲ್ಲ, ಓದಿದ್ವಿ. ಧನ್ಯವಾದಗಳು. 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 ಶಿವರಾತ್ರಿ.